ಶಾಂತಿ ಬರ್ತೀರಿ ಶಾಂತಿ ಸೈಟ್ ಒಂದು ಕಾಲ್ ಬರ್ತೀನಿ ಅವು ಮೆಸೇಜ್ ತೋಜಿನಿ ಹೆಚ್ಚಿ ಐ ಕ್ಯಾನ್ ಎಂಡ್ ಮಲ್ತೆ ಬೊಕ ಮ್ಯೂಟ್ ಮಲ್ಪೆಲ್ಲ ಹೆಜ್ಜಿ ಬರಿತ ಜೋಕುಲು ಕಲ್ಕೊಂಡಿತ್ತ ಮ್ಯೂಟ್ ಮಲ್ಪೆಲ್ಲ ಅವಲ ಒಂಜಿ ಬಟನ್ಸೇ ತೋಜೊಂದಿತ್ತು ಅಂಚ ಪೂರ ಎಂಡ್ ಮಲ್ತೆ ವರ ಏತ್ ಜನ ಇತ್ತೀರಿ ಏಟ್ ಜನ ಜಾಸ್ತಿ ಬಂದಾಗ ಇಂಚಾಪಿನ್ ಮಾರ್ರೆ ಹಾಯ್ ಸಿಸ್ ಪನೊಂದುಲ್ಲೆರ್ ಹಾಯ್ ಶಾಂತಿ ಸಿಸ್ ಹಾಯ್ ಬಾರಿ ಉಂದು ಆಪುನಿ ಜನ ಜಾಸ್ತಿ ಜಾಸ್ತಿ ಇತ್ತು ಒಂಚೂರು ಇತ್ತಿರ ಎರಡು ಮೂರು ಐನಾರು ಜನ ಇತ್ತಿರ ವ್ರತ ಪತ್ವರೆ ಎಲ್ಲ ಉಪವಾಸನಾ ಶಾಂತಿ ಸಿಸ್ ಉಪವಾಸ ಮಲ್ಪರ ಇಜ್ಜತೆ ಪ್ರೀತ್ ಸಿಸ್ ಇತ್ತೇರು ಕಿರಣ್ ಇತ್ತೇರು ಮನಶ್ರೀ ಇತ್ತೇರು ಈರಿತ್ತಾರು ಪೂರ ಇತ್ತೇರಿ ಪೂರ ಪೋಯೇರು ಬೇಜಾರಪ್ಪ ನಾವು ಮಳೆಯಲಿ ಜೊತೆಯಲಿ ದಿನವಿಡೀ ನಡೆಯಲಿ ನನಗೆ ಕುತೂಹಲ ಶಾಂತಿ ಸುಳ್ಳಾರಾ ನಾನು ಉಳ್ಳೆ ಲೈಕ್ ಕೊಡ್ತೆ ಥ್ಯಾಂಕ್ ಯು ಗುರುಪ್ರದಿ ಥ್ಯಾಂಕ್ ಯು ಸೋ ಮಚ್ ಅವೇ ಉಪವಾಸ ಸಿಸ್ ಇನಿ ಉಪವಾಸನೇ ಹಾ ಹಾ ಶಾಂತ ಅಕ್ಕ ನಮಸ್ತೆ ಪಣ ಸುಮ ಸಿಸ್ ಬರ್ತೀರು ಉಲ್ಲೆ ಪಣದುಲ್ಲೇರು ಅವು ಒಂದೇ ಮೆಸೇಜ್ ಶೋ ಆಯ್ಜಿಂಕ್ ಒಂಜಿ ಕಾಲ್ ಬರ್ತೀನಿ ಕಾಲ್ ದೆಪ್ಪರೆ ಪೊಣ್ಣಾಗ ಒಂದಾಂಡು ಓವು ಬಟನ್ಲ ಶೋ ಅಂದಿರ್ತೀವಿ ಶಾಂತ ಅಕ್ಕ ನಮಸ್ತೆ ಪಣದುಲ್ಲೇರು ಗುರುಪ್ರದಿ ವನಸ್ ಮಲ್ತಾರೆ ಅದೇ ಸ್ಪೆಷಲ್ ಇನಿ ಸುಮ ಸಿಸ್ ವನಸ್ ಮಲ್ತಾರ ಶಾಂತ ಸಿಸ್ ಇನಿ ಉಪವಾಸ ಗರಿಕೆ ಕಟ್ಟೊಂದುಲ್ಲೆ ಹಾ ಹಾ ಗುರುಗಳೇ ಪನದೊಲ್ಲೇರು ಸುಮ ಅಕ್ಕ ನಮಸ್ತೆ ಪನದೊಲ್ಲೇರು ಸುಮ ಸಿಸ್ ಪನದೊಲ್ಲೇರು ಸುಮ ಸಿಸ್ ಪನದೊಲ್ಲೇರು ಶಾಂತಿ ಸುಮ ಸಿಸ್ ಪನದೊಲ್ಲೇರು ಸುಮ ಅಕ್ಕ ರಜೆನೆಕೆ ನೊಂದುಲ್ಲೇರು ಸುಮ ಅಕ್ಕ ನಮಸ್ತೆ ಪನೊಂದುಲ್ಲೇರು
ಯಾನ್ ಕಾಂಡಿ ಇರತ್ತೊಂಜಿ ಗರಿಕೆ ದೇವೇರ್ಗ್ ದಿಯೆ ಬೊಕ್ಕದಾಲ ಇಜ್ಜಿ ಪನೊಂದುಲ್ಲೆರ್ ಎಂಕ್ಲೆ ಎಲ್ಲ ದಿಪ್ಪಿರಿ ಎಂಕ್ಲೆ ರಜೆ ಇಜ್ಜಿ ಪನೊಂದುಲ್ಲೆರ್ ಎಲ್ಲ ಕೊರಲ್ ಪಾಡ್ರೆ ಎಂಕ್ಲೆ ಎಲ್ಲ ಎಲ್ಲಲ ದೀಪೆ ಅಂದ ಎಲ್ಲ ಕಾಂಡೆ ಇತ್ತೆ SRS ವಾ ಸಾರಿ ಮಾರ್ರೆ ದಾಯಿ ಸಾರಿ SRS ಸಾರಿ ದಾಯಿ ಇನಿ ಗೌರಿ ಪೂಜೆ ತಂದಂದು ಇನಿ ಗೌರಿ ಪೂಜೆ ನಿಕಲ್ ಅಲ್ಪ ಕಪ್ಪು ಕಾಜಿ ದೀಪುಜರೆ ಎಂಗಲ್ ಎಂಕುಲು ಕಪ್ಪು ಕಾಜಿ ದೀಪ ನಿಕುಲ್ ದೀಪುಜರೆ ಕಪ್ಪು ಕಾಜಿ ಪೂರ ಇನ್ನಿತ ದಿನ ಮುಲ್ಪ ಪೂರ ಅಂಗಡಿ ಪೂರ ಕಪ್ಪು ಕಾಜಿ ಇಂಥ ದಿನ ಹಿಜ್ಜಿ ಪನೊಂದುಲ್ಲೆರ್ ಮುಲ್ಪ ಮಾತ ದೀಪೆರ ಕಪ್ಪು ಕಾಜಿ ದಾದಂದು ಗೊತ್ತುಜಿ ಮಾತ ಕಾರಣದ ಎಂದು ಗೊತ್ತುಜಿ ಎಂಕುಲ ದೀಪ ಪೂರ ಅಂಚ ಬೊಕ ದೇವೇರ್ಗ್ಲ ಕಾಜಿ ದೀಪತೆ ನಮ್ಮ ಯಾನ್ ದಾದಿ SRS ನೆಟ್ಟೆ ಇಜ್ಜಿ ಅಲ್ಪ ಇಜ್ಜ ಎಂಕ್ಲೆ ಮುಲ್ಪೊಂಡು ಕಪ್ಪು ಕಾಜಿದ ಅಂದು ಪನೊಂದುಲ್ಲೆರ್ SRS ದಾದ ಅಂಡ್ ಬೇತಕಲ ಲೈವ್ ಅಂದೇಂದಿನ ಯಾನೆ ಮಾರ್ರೆ ಶ್ರೀದುರ್ಗ ಲೈವ್ ಸ್ಟ್ರೀಮ್ ಒಂದು ಮಾತೆಲ್ಲ ಬಲೆ ಸಪೋರ್ಟ್ ಮಲ್ಪ್ಲೆ ಆರತ್ತು ಮಾರ್ರೆ ಅಂದ ಆರ ಬದಲು ಬೇತಕ್ಲೆಲ್ಲ ತಗೊಂಡಿನಿ ಇನಿ ಒಂದಿನ ಬೇತೆ ಎಲ್ಲ ಲೈವ್ ಮಲ್ಪಡೆ ನೈಟ್ ದುರ್ಗಕ್ಕ ಯಾನ್ ಕೆಂಪು ಕಾಜಿ ದೀತೆ ಎಂಜಿನೇ ಗುರು ಇರ ಮಂಡಿ ಯಾನ್ ಲಂಚ ದೀತದೆ ಕೆಂಪು ಕಾಜಿ ಒಂಜಿ ಕೆಂಪು ಕಾಜಿ ದೀರ ಅದು ಕೆಂಪು ಕಾಜಿ ದೀತೆ ಸುಮ ಸಿಸ್ಟರ್ ತೊಂದುಲ್ಲೆರ 6 10 ಅರೆನ ಗುರ್ತ ಉಂಡೆ ಒಂದು ಬೇತೆ ಎಲೆತ ಬರ್ತೀನಿ ಎಂಗುಲ್ ಬೇತೆ ಪಂಡ ಇನಿ ಒಂದಿನ ಅರೆ ಪುರ್ಸುತ್ತಿಜ್ಜಿ ಐಕ್ ಆರ ಬದಲು ಏನನ್ ಕುಲ್ಲದೇರು ಮೂಲು ಆರ್ ಬರ್ಪೇರಿ ಎಲ್ಲ ಆರೆ ಎಲ್ಲ ನಿಂಚ ಆರೆ ಇನಿ ಒಂದಿನ ಮಾತ್ರ ಪಂಡ ಇನ್ ಸ್ಪೆಷಲ್ ಡೇ ಅತೆ ಗೌರಿ ಪೂಜೆ ಅತೆ ಮಾತಿರ್ಗ್ಲ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಸಾಡುಲ್ ಅಂದನ್ ಸಾಡುಲ್ಲಿ SRS ಬಾಯ್ ಬಂದು ಓಕೆ ಥ್ಯಾಂಕ್ ಯು ಸೋ ಮಚ್ SRS ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಬಿಸಿ ಉಲ್ಲಾರಾ ಸಾರಿ ಅವೇ ಬೇಜಾರು ಮಾಡಬೇಡಿ ಇಜ್ಜಿ ಬೇಜಾರು ದಾಯ ಬೇಜಾರು ಗುರು ತೆಲ್ತೊಂದುಲ್ಲೇರು ದಾದಿ ಗುರು ತೆಲ್ಪೊಂದುಲ್ಲಾರು ಅಂದ್ಯ ಶಾಂತಿಸ್ ಬೇತೆಲಕ ತೋಜುವಾಗ ಯಾನತ್ತಿಗೆ ಒಂದು 6 ಬೇತೆನಕ್ಕೆ 6 ಬೇತೆನೆ ಕೇಂಡೆ ಮನ್ಪೆ ಆರೆಲ್ಲ ಬರ್ಪೇರಿಯಾ ಎಲ್ಲ ಇರ್ಪೇರಿ ನೀವು ಒಂದಿನ ಮಾತ್ರ ಎಲ್ಲ ಇಜ್ಜಿ ಲೈವ್ ಎಲ್ಲ ಡೌಟ್ ಲೈವ್ ಎಲ್ಲ ಅಂಜಿ ಲೈವ್ ನಾನು ಎಲ್ಲ ಬತ್ ಇಜ್ಜಿ ರಾತ್ರಿಗೆ ಡೌಟ್ ತೂಡು ಎಲ್ಲ ಆಂಡ ಎಲ್ಲ ಕಾಂಡೆ ಕೊರಲ್ ಪಾಡ್ರೆ ಪುರ ಉಂಡು ಬಕ್ಕ ಬೈಯಾಗ ಎಲ್ಲ ಮಧ್ಯಾಹ್ನ ಬಕ್ಕ ಮಲ್ಪೆ ಲೈವ್ ಎಲ್ಲಂಜಿ ಇಜ್ಜಿ ಎಲ್ಲಂಜಿ ಸುಮಕ್ಕ ಈರೆ ಗ್ರೀನ್ ಕಲರ್ ದೀತರ ಆಕೆನೊಂದುಲ್ಲೇರು ದಾದಿ ಗ್ರೀನ್ ಕಲರ್ ಕಾಜಿಯಾ ಹಾ ಯಾನು ಗುರ್ತ ಇಜ್ಜಂದು ಪಾತೆ ರುಚಿ ಮಲ್ಲಿಜ್ಜಿ 6 ಬತ್ತಕಿರಿ ಎಲ್ಲ ಆಡನೆ ಪಾತೆ ಇರ್ಲಿ ಇತ್ತ ಪುರ್ಸೊತ್ತಿತ್ತ ಸಪೋರ್ಟ್ ಮಲ್ಪ್ಲೆ ಇಂಕ ಗುರು ಪ್ರದಿ ತೆಲ್ತೊಂದುಲ್ಲೇರಿ ಇಜ್ಜಿ ಗುರುಗಳೇ ಪನೊಂದುಲ್ಲೇರಿ ಇಜ್ಜಿ 6 ಪಚ್ಚ ಕಾಜಿ ದಿಸ್ಜೇರು ಸುಮಸಿಸಿ ತೆಲ್ತೊಂದುಲ್ಲೆ ಸುಮಸಿಸಿ ನೀ ರಜೆನಾ ಹತ್ತು ಬೇಲೆದವಳುಲ್ಲಾರ ಶಾಲೆಡುಲ್ಲಾರ ಕಾಜಿ ಪನೊಂದುಲ್ಲೆ ಅಂದ ಅವೇ ಕಾಜಿ ಆರ್ಕ ಪಚ್ಚ ದೀತಾರೆ ಸುಮಸಿಸಿ ಪಚ್ಚ ಕಾಜಿ ದೀತಾರೆ ಇದು ನಿಜ ಪಲ್ಲೆ ಓಲೆರಾರ್ ಆರೆ ಯಾನು ಮಾರ್ರೆ ಯಾನೆ ಆರೆ ಯಾನು ಆರೆ ಯಾನು ಯಾನೆ ಯಾರು ರಜೆ ಗಿಟ್ಟ ಬರ್ತೀನಿ ಅಂದೆ ಇಲ್ಲ ರಡ್ಡರಿಗೆ ಬಿಡ್ಪುಡ ರಡ್ಡರಿಗೆ ಶಾಲೆ ಬಿಡ್ಪುಂಡೆ ರಜೆ ಇಜ್ಜಿ ಇತ್ತ ಬರ್ತೀನಿ ಒಂದು ಏರು ಗುರು ಗುರ್ತಿಜ್ಜೆರೆಗ್ ಗುರು ಫೋಟೋ ಮಾಡ್ದೇರಿ ಗುರುನ ಫೋಟೋ ಮಾಡ್ದೇರು
మన ತೂದು ಬರ್ಪೆಂತುಲೆ ಅರ್ಧ ಮೋನೆಪ್ಪುನು ಗುರುನ ನೀಲಿ ಮತ್ತೆ ರೆಡ್ ಕಾಜಿ ಇದೆ ಕೈಯಲ್ಲಿ ಅಂದೆ ನೀಲಿಲ ಬಕ ರೆಡ್ಲ ಏನ್ನ ಮಂಡೆ ಹೆಂಗ ಗೊತ್ತಾಪುಜ ಆತ್ಲ ಬಕ ಹೆಂಗ್ ಗೊತ್ತಾಪುಜ ಓಲ್ ಮೋನೆ ಚೇಂಜ್ ಮಲ್ದೆ ನಾನು ಓಲ್ಲ ಮೋನೆ ಪೇಸಿಗೊಂದು ಪಾಡ್ದು ಪ್ಲಾಸ್ಟಿಕ್ ಸರ್ಜರಿ ಮಲ್ದು ಜವೇ ಮೋನೆ ಸೇಮ್ ಗುರುಗೆ ಗುರ್ತ ತಿಕ್ಕಿಜಿಗೆ ಎನ್ನ ಅದೇ ಗುರು ಗುರ್ತ ತಿಕ್ಕಂಡ ಯಾನು ಜಾಸ್ತಿ ಹತ್ರ ಇಜ್ಜಿ ಇರ್ ಮಾಡ್ತೀರಿ ಜಾಸ್ತಿ ಆಗ್ತಿದ್ದಿ ಸರಿ ಇಲ್ಲ ರೀ ಸುಮಕ್ಕ ಲೈವ್ ಮಲ್ಪು ಜರ ಸುಮಕ್ಕನ ದಿನೋಲ ಲೈವ್ ಉಂಡು ಓರೆ ಪುಡ್ಸತ್ತಪ್ಪು ಜಂಚ ಉಂಡು ಆಚಿ ಗಂಟೆಗೆ ಉಂಡು ಭಯ ರಾತ್ ಕತ್ತಲಿಗೆ ಆರು ತುದೆತ ಬರೀಟೆ ಉಪ್ಪು ಇರಲ್ಪ ಬೊಕ್ಕ ಪನನುಲ್ಲೇರು ಗುರು ವನಸ್ ಮಲ್ತಾರೆ ರಡ್ಡು ಗುರುಲ ವನಸ್ ಮಲ್ತಾರ ಯಾನ್ ಗ್ರೀನ್ ಕಾಜಿ ದೀತೆ ಸಿಸ್ಟರ್ ಇರ್ ಗ್ರೀನ್ ಕಾಜಿ ಅತೆ ಇಂಥ ದಿನ ಮಾತ್ರ ಗೌರಿ ಪೂಜೆ ದಾನಿ ಮಾತ್ರ ಒಂಜಿ ಕಪ್ಪು ಕಾಜಿ ದೀಪಿನ್ನೆ ಬಕ್ಕ ನಮ್ಮ ಅಂಚಿಪುರ ಗ್ರೀನ್ ದೀಪಿನ ಹೆಚ್ಚ ಮುಂಬೈದ ಅಂಚಿಪುರ ಗ್ರೀನ್ ಕಾಜಿ ದೀಪಿನ ಹೆಚ್ಚ ಬೊಕ್ಕ ಬೀಡಿ ಕಟ್ಟಲೆ ಪನೊಂದುಲ್ಲೇರು ಯಾನ್ ಗ್ರೀನ್ ಕಾಜಿ ದೀತು ಸುಮಸಿಸ್ ರಜೆನ ಹಾಕಿ ಒಂದಿಲ್ಲ ಅರಿತ್ತೆ ಬರ್ತಿಂಗೆ ಹಾಯ್ ಶಾಂತಂ ಪಾಪ ಅಂತ ಹೇಳ್ತಾ ಇದ್ದಾರೆ ಹಾಯ್ ಗುರುಬ್ರೋ ಪನೊಂದುಲ್ಲೇರು ಓಕೆ ಯಾನ್ ಆರು ಬತ್ತಿಗೆ ಬರ್ಪೇವೆ ಆರೆಲ್ಲೇ ಬರ್ಪೇರಾವೆ ಯಾನ್ ಪನ್ಪೇಡ ಇರು ಬತ್ತಿತ್ತಾರೆ ಕೇಂದು ಪೋಯರು ಈರೆ ಬೋಡಿಗೆ ಎಲ್ಲ ನಿಜ್ಜ ಈರೆ ಪೋಲೆ ಯಾನ್ ಎಲ್ಲ ನಿಜ್ಜ ಈರೆಲ್ಲ ಪೋಪುಷ್ ಪನ್ಪೇಡ ಅವೇ ಈರೆ ಬಾ ಎಲ್ಲ ಬಲೆ ಎಲ್ಲ ತಿಕ್ಪಿರಾರು ಎಸ್ ಯಾನ್ ಪನ್ಪೇಡ ಕಾಲ್ ಮಲ್ತು ಪನ್ಪೇಡ ನನಗೆ ಅವೇ ಶೆಟ್ರೆ ಪನೊಂದುಲ್ಲೇರು ಯಾನ್ ಮನಸ್ಸು ಮಲ್ತೆಯೇ ಪನೊಂದುಲ್ಲೇರು ಯಾನ್ ಬಿದಡ್ವೆ ಬಾಯ್ ಓಕೆ ಗುರು ಬಿಸಿಯಾ ಶಾಂತಕ್ಕ ರಜೆ ಇನಿ ಪನೊಂದುಲ್ಲೇರು ರಜೆ ಇಜ್ಜಿ ಪನೊಂದುಲ್ಲೇರು ರಜೆ ಇಜ್ಜಿ ಸರಿ ಸೋಕೊಂಡೆ ಒಂದು ಬಜ್ಜಿ ತೆಲ್ಪು ಸೀರೆ ಇಂಚ ಸೀರೆ ಓಕೆ ಮಸ್ತ್ ಥ್ಯಾಂಕ್ಸ್ ಅವೆ ಈರೆಗೆ ಹಾವು ಯಾನ್ ಪನ್ಪೇಡ್ ಅವೆ ಖಂಡಿತ ಪನ್ಪೆ ಈರೆ ಬರೋಡಿಗೆ ಎಲ್ಲ ಜಿಂಚ ಅಕ್ಲಿಗೆ ಯಾನ್ ಬತ್ತಿನ ಗುರ್ತೆಜ್ಜಿಗೆನ್ನ ಅಂಚ ಪನ್ಪೆ ಪನೊಂದುಲ್ಲೇರು ಪನ್ಪೆ ಅವೆ ಓಕೆ ಪನ್ಪೆ ಸರ್ ಪನ್ಪೆ ಈರ್ನ ಒಂಜಿ ಮೆಸೇಜ್ ನಾನು ಆರ್ನಡೆ ಮುಟ್ಟವನ ಪ್ರಯತ್ನ ಮಲ್ಪೆ ಎನ್ನ ಕೈಲಾಯಿನ ಪ್ರಯತ್ನ ಮಲ್ಪೇನೆ ಮುಟ್ಟಿಜಿನ ದಾಲ ಮನಿ ಮಲ್ಪೊಜ್ಜಿ ಮಂಡೆ ಚಾಲು ಬಜ್ಜಿ ಮಕ್ಕ ಓಲಾಡು ಸುಮಸಿಸ್ ಕೇರನಲ್ಲೇರು ಸುಮಸಿಸ್ ಕಾಜಿ ದೀತಾರ ಆರು ಪಚ್ಚಲ ನೀಲ್ಲ ಅತಿ ಪಚ್ಚಲ ನೀಲಿಯ ಕೆಂಪ ನೀಲಿ ಪಂಡಿರಿ ಇಲ್ಲ ಗಿತ್ತೆ ಬರ್ತೀನಿ ಯಾನ್ ಪನೊಂದು ಸ್ಕಿಪ್ ಪಾಂಡೆ ಬೊಕ್ಕ ಓಲಾಡು ಸುಮ ಸಿಸಾಣ ಸಾರಿ ಸೋಕೊಂಡು ಸಿಸವ್ವ ಅತೆ ಸಾರಿ ಸೋಕೊಂಡು ಸಿಸವ್ವ ಉಡೊಂಡ ಹಾಯ್ ಗುರು ಬ್ರೋ ಪನೊಂದುಲ್ಲೇರು ಅವ್ವ ಅತೆ ರಜೆನ ಕೆಲವೊಂದುಲ್ಲೇರು ಓದಿಯತೆ ಶಾಂತಕ್ಕ ಎಂಕ್ ಗ್ರೀನ್ ಕಲರ್ ತಿಕ್ಕಿಜಿಯೇ ಪನಂದ್ರೆ ಆರೆಗ್ಗೆ ಗುರು ಗ್ರೀನ್ ಕಲರ್ ತಿಕ್ಕಿಜಿ ಇನಿ ತಿಕ್ಕುಜಿ ಇನಿ ಪೂರ ಕಡೆ ಕಪ್ಪು ಕಲರ್ ಎಪ್ಪುನು ಇಜ್ಜಿ ದೀತಿಜಿ ಕಾಜಿ ಪನಂದ್ರೆ ದಾನೆ ಪ್ರದೀಪ್ರೋ ಪನಂದುಲ್ಲೇರು ಅರೆ ಕಪ್ಪು ಕೆಂಪು ಕಾಜಿ ತಿಕ್ಕಿಜಿಗೆ ಕಪ್ ಏನ್ ಪಚ್ಚೆ ಕಾಜಿ ದಾಯೆ ಸೋಮಸಿಸ್ ಪನಂದುಲ್ಲೇರು ಎನ್ನ ಒಂಜಿ ಓರ 10 ಜನ ಇತ್ತೇರು ಮಾರ್ರೆ ಲೈಕ್ ಕೊಡ್ದು 10 ಜನ ಇತ್ತೇರು ಪೂರ ಅವು ಲೈವ್ ಉಂದಾಂಡು ಏತ್ ಸೋಕಿತ್ತು ನೈಟ್ ಅಂಜಿ 7 ಜನಲ್ಲಿ ಇತ್ತೇರು ಐಡು ಪೂರ ಪೋಂಡವು ಲೈವ್ ಗ್ರೀನ್ ಕಾಜಿ ದೀತೆ ಸಿಸ್ ನೀರ್ ಗ್ರೀನ್ ಕಾಜಿ ಅತೆ ಅಲ್ಪ ಹೆಚ್ಚ ಗ್ರೀನ್ ಕಾಜಿ ಅತೆ ಶಾಂತ ಸಿಸ್ ಅಲ್ಪ ಕಪ್ಪು ದೀಪಿನ ಕಮ್ಮಿ ಗ್ರೀನೇ ದೀಪಿನ ಅಂದ ಅಲ್ಪ ಹೆಚ್ಚ ಅಂಚ ಕೆಂಪು ದೀನಿ ಕೆಂಪು ದೀತಾರ ಓಕೆ ಈರ್ನ ಕಾಜಿ ಸೂಪರ್ ಪನದರೆ ಥ್ಯಾಂಕ್ ಯು ಶಾಂತಿಸ್ ಎಂಕ ಸ್ಕೂಲಿಗೆ ಪೋಪನ ಒಂಜೇ ಕೆಲಸ ಶಾಂತ ಅಕ್ಕ ಸುಮಸಿಸ್ ಅದಿರ್ತದಲ್ಲೇ ನಂದು ಡೈರೆಕ್ಟ್ ಬರ್ಪರತಿ ಕಾಣೇತ್ ಗಡ್ಡೆ ಪೋಪರ್ ಸುಮಸಿಸ್ ಮಸ್ತ್ ಕಾಜಿ ದೀಂಡ ಶೋಕ್ ಅಂದಂದು ಎಂಕೀತೆ ಪತ್ತು ನೀತೆ ಪತ್ತು ನೆನ್ನ ಕೈಕ್ ಪೋಪುಜಿ ಆತೆ ಫಿಕ್ಸ್ ಕಾಜಿ ಅವ ಕುಪ್ಪಿದತೆ ಬೇಗ ದರಿ ಉಂಡು ದರಿದು ಪೋಪುಡು ಹೆಚ್ಚ ಕುಪ್ಪಿದ ಕಾಜಿ ಯಾನೈಕ ಕುಪ್ಪಿದ ಕಾಜಿ ದೀಪು ಜಿಲ್ಲಾಡು ಕುಳಂಜಿ ಮತ್ತೆ ಮೆಟಲ್ದ ಬರ್ಪುಡತೆ ಅವ ಎನೆಪಲ ದೀಪೆ ತುಲೆ ಮಂಜಲ್ ಕಲರ್ ಅವು ಕುಪ್ಪಿದತ್ತು ಅವು ದರಿ ಉಜ್ಜಿ
ಕಾಣೆ ಪೋಪುನವ್ರು ಮಂಟೆ ಕಾಣೆ ಪೋಪುಂಡು ಅಡ್ಡಾರೇಕ ಕಾಣೆ ಅವಲಿ ಅತೆ ಅವಲಿ ಒನಸಲ ಅವಲಿ ಅತೆ ಒರಿನ ಕಂಡ್ರೆಂಡ ಒರಿ ಉಂಡೆ ಕಜಿಪುರ ಒರಿ ಉಂಡ ಕನ್ಪರ ಅಲ್ಪ ಏತು ಸಿಸ್ಕ ಆಜಿಗೆ ಹೆಂಗೆ ಕತ್ತಿಗೆ ಕನ್ನಿನಿ ಕುಡ್ಲ ಬೋದಿತ್ತೇರು 6 ಕನ್ನಿನಿ ಬನ್ನಾಗ 35ಗೆ ಡಜನ್ 35ಗೆ ಒಂದು ಪ್ಲೇನ್ ಕಾಜಿಗೆ ಡಜನ್ 35 ದುಂಬು 10 ರೂಪಾಯಿ ತಿಕ್ಕೊಂಡಿತ್ತು ನೀವು ಶಾಲೆ ಪುರ ಪೋದು ಡಜನ್ 10 ರೂಪಾಯಿ ಫುಲ್ಲು 2 ಡಜನ್ ಪುರ ಕಂತು ದೀವ ಒಂದಿತ್ತ ಇತ್ತೆ 1 ಡಜನ್ದ ಖಾಲಿ 7 ಕಾಜಿ ಆಪಿನ ದೀವರೆ ಆಚೆ ಹೆಚ್ಚಾಪುಜಿ ಶಾಂತಕ್ಕ ಹೆಂಗೆ ಮಸ್ತ್ ಕಾಜಿ ಆಪುಜಿಯೇ ಕಾಯಿ ಬೇನೆ ಆಪುಂಡು ಕಾಜಿ ಮಸ್ತ್ ದಿನ ಕಾಯಿ ಬೇನೆ ಆಪುಜಿಯೇ ಕಾಜಿ ತಿಂಡ ಎಡ್ಡೆ ಒರಿ ಉಂಡು ಕನಪುಜಿ ಪನೊಂದುಲ್ಲೇರು ಕನಪುಜರ ಅಂಚ ಏತು ದೀತಾರೆ ಸಿಸ್ 1 ಡಜನ್ ಕಂದೇರು ಬಕ್ಕೊಂತ ದೇವೇರನ ಕಾಜಿ ದೆಪ್ಪಿರ್ತಿ ಭೂತಗು ಕಾಜಿ ದೀಪಿರ್ತಿ ಅವ್ರು ಚೇಂಜ್ ಮಲ್ಪ ಗೌರಿ ಪೂಜೆದಾನಿ ಚೇಂಜ್ ಮಲ್ಪ ಕಾಜಿ ಅಂಚಾನೆ ಆಯ್ತು ಒಂಜಿ ನೆಟ್ಟು 2 4 ಆಜಿ 7 ಕುಪ್ಪಿದ ಬಕ್ಕ 2 ಇಂಚ ಉಂದೈತೆ 2 4 ಆಜಿ ವರ್ಮ ನೆಟ್ ವರ್ಮ ಉಂಡು ಮೂಲು ಜಾಸ್ತಿ ರೇಟ್ ಸಿಸ್ ಅಂದೆ ಮೂಲು 35ಗೆ ಕುಡ್ಲಾಡ್ 35 ಮೂಲು ಅಂಗಡ್ಡು ಅಂತ ಜಾಸ್ತಿ ಇಪ್ಪ ಅಂದ್ ತೆಲ್ಪೇರು ಗುರುಪ್ರದಿ ತೆಲ್ಪೇರು ಶಾಂತಕ್ಕ ಪನದಲ್ಲೇರು ಅರೆ ಕಾಜಿದ ಶೋಕಾತ್ ನಾನು ಗುರುಗು ಅದೇ ಹಸಿರು ಗಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಕರಗಳೇ ಈ ಕೈಗಳಿಗೆ ಶೃಂಗಾರವೇ ನೀಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ ಹಸಿರು ಗಾಜಿನ ಬಳೆಗಳೇ ಕಮ್ಮಿ ಶಾಂತ ಕಾಸರಗೋಡು ಕೂಡ ಕಮ್ಮಿಯಾ ಐವನ ಮೂಲ ಅವಳು ಐವನೇ ಅಂದೆ ಪ್ರದೀಪ್ ಪನೊಂದುಲ್ಲೇರು ಏತುಂಡಿ ಅವಳು ಕಾಸರಗೋಡು ಪ್ರದಿ ದಾನೆ ಆತಂಡಿರೆ ಗಿನಿ ಕುಲೆಕ್ ಬಲ ಸುಜ್ಜಿಯರ ಕೆಲವೊಂದುಲ್ಲೇರು ಈರು ದಾದ ಬೇಲೆ ಮಲ್ಪುನು ಪ್ರದೀಪ್ ಬ್ರೋ ಪನೊಂದುಲ್ಲೇರು 25 ರೂಪಾಯಿ ಯಾವುಲಿ 25 ರೂಪಾಯಿ ಮುಲ್ತಿರ್ದು 10 ರೂಪಾಯಿ ಕಡಿಮೆ ಉಂಡು ಕುಡ್ಲಾರ್ದು 10 ರೂಪಾಯಿ ಕಡಿಮೆ ಮೂಲ ಅಂಗಡಿ ಜಾಸ್ತಿ ಉಂಡು ಅದು 38 ಕೊಟ್ಟಿಪ್ಪ ಅಂತ ಆಯ್ತಾ ಲೆಕ್ಕ ಆವುಲಿ ಮಾರೆ ಕಮ್ಮಿ ಆಯ್ತೆ ಅಂದಿ ಕಮ್ಮಿ ನಿಕ್ಲೆಗೆ 5 ಆಣ ಮೊಬೈಲ್ 5 ಆಣ ಅರೆಗೆ ಅರ್ಧ 25 ರೂಪಾಯಿ 2 ಡಜನ್ ತಿಕ್ಕೊಂಡು 5 ಶೇ ಒಂತೆ ಇಂಚಿ ಕಡೆ ಬಿಡ್ತೀರ ಮೂಲ ಅಂತೆ ಮಾಡ್ದೊಲಿ ಮಾರ್ರೆ ಅಂಗಡಿ ಅಲ್ಪ ಕುಲೊಂದು 5 ಮಾಡ್ದೊಲಿ ಗುರು 5 ಮಾಡ್ದೊಲಿ ನೆಟ್ಟೆ ಅಲ್ಪ ಕುಲೊಂದು ಮಾಡ್ದು ಏನೋ ಅಂತ ಅಂಗಡಿದೆಲ್ಲ ಸ್ಟಾಲ್ದೆಲ್ಲ ಮಾಡ್ದು ಹಾಯ್ ತಡಿಕೆದ ಬಳ್ಳಿ ಪಾನದೊಳ್ಳೆ ಹಾಯ್ ಯೋಗೀಶ್ ಅವರೇ ವೆಲ್ಕಮ್ ಮನಸ್ ಮಾಡ್ತಾರೆ ನಾನು ನಿದ್ದೆ ಮಾಡ್ತೇನೆ ಸ್ವಲ್ಪ ಮತ್ತೆ ನಾನು ರಾತ್ರಿ 11 ಗಂಟೆಗೆ ಲೈವ್ ಮಾಡಲಿಕ್ಕೆ ಇದೆ ಹಾಗೆ ನಾನು ಈಗ ಜಪ್ಪುದು ಓಕೆ ಜಪ್ಪುಲಿ ಇತ್ತೆ ಥ್ಯಾಂಕ್ಸ್ ಅವೇ ಸುಮಸಿಸ್ ಬರ್ತೆ ಸಪೋರ್ಟ್ ಮಾಡ್ತೀನಿ ಅಂದು ಚಾನ್ಸ್ ಪನೊಂದುಲ್ಲೆ ಅಂದಿ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ಬಳಿಗೆ ಇಳಿದು ವಿಡಿಯೋಸ್ ನೋಡ್ತೇನೆ ಜ್ವಾಲಾಮುಖಿಯವರು ನೀನು 2 ದಿನದಿಂದ ವಿಡಿಯೋ ನೋಡಲಿಲ್ಲ ನಾನು ನೋಡ್ತೇನೆ ಆಯಿತಾ ಖಂಡಿತ ನೋಡ್ತೇನೆ ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇದ್ದಾರೆ ನೋಡ್ತೇನೆ ಪ್ರದೀಪ್ ಬ್ರೋ ಇರೆಗ್ ಅಕ್ಷತ ಅಂಕಿತನ ಗುರ್ತೊಂಡೆ ಕೆಲವೊಂದುಲ್ಲೇರು ಅಕ್ಷತನ ಅಂಕಿತನ ಗುರ್ತೊಂಡೆ ಕೆಲವೊಂದುಲ್ಲೆ ಶಾನ್ಸಿಸ್ ಜ್ವಾಲಾಮುಖಿಯವರು ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಜ್ವಾಲಾಮುಖಿ ಥ್ಯಾಂಕ್ ಯು ಜ್ವಾಲಾಮುಖಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಂಜಿ ಬಿಸಿ ಆನು ಅಂದದು ಎಲ್ಲ ಕಾಣೆ ಬಿಸಿಯೇ ಕಾಣೆ ಆನ್ಲ ಇಜ್ಜೆಲ್ಲ ಎಲ್ಲ ಬಯ್ಯ ಮಧ್ಯಾಹ್ನ ಬಕ್ಕ ಒನಸ್ಪುರ ಆಯ್ಕಲ್ಲ ಇವೆಲ್ಲ ಯಾರಮ್ಮ ಇವಳು ಚೆಲುವೆ ನನ್ನ ಕಣ್ಣೆ ಬಿತ್ತು ರಂಪ ಬಂಬಂ ರಂಪ ಹೋ ರಂಪಂ ಬಂಬ ಹೋ ರಂಪ ಬಂ ಓ ಆ ಸಾಂಗ ಯಾರಮ್ಮ ಇವಳು ಚೆಲುವೆ ನನ್ನ ಕಣ್ಣೆ ಬಿತ್ತು ರಂಪ ಬಂಬಂ ರಂಬ ಹೋ ರಂಪಂ ಬಂಬ ಹೋ
ಇವಳಂದಕ್ಕೆ ಸಾಟಿ ಯಾರೂ ಇಲ್ಲ ಕಣ್ಣೇ ಸ್ವಾತಿ ಮುತ್ತು. ರಂಪಂ ಬಂ ಬಂ ರಂಬ ಹೋ ರಂಪಂ ಬಂಬ ಹೋ. ಆ ಸಾಂಗ್ ಪನಿಯ ಪನಿಯ ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಚಾಕು ಚೂರಿ ಆಗದೇನೆ ಚುಚ್ಚುತ್ತಾಳಲ್ಲೋ ಮಚ್ಚು ಗಿಚ್ಚು ಇಲ್ಲದೇನೆ ಕೊಚ್ಚುತ್ತಾಳಲ್ಲೋ. ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ. ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜ ಕಣೋ. ಅಪ್ಪ ಬೇಡಪ್ಪ ಕುಡಿಬೇಡಪ್ಪ ತಪ್ಪ ಮೇಲೊಂದು ತಪ್ಪ್ಯಾಕಪ್ಪ. ಗಂಡು ಹೇಳಿದ್ದೆ ನೀತಿ ಕಣೋ ತಪ್ಪು ಸರಿಯನ್ನು ಜಾತಿ ಕಣೋ. ಅಮ್ಮ ಬೇಡಮ್ಮ ಅಳಬೇಡಮ್ಮ ನೋವ ಮೇಲೊಂದು ನೋವ್ಯಾಕಮ್ಮ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಬೆರೆವ ತೇಕೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ಲಲಲ್ಲ 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 ನಗುವ ನಯನ ಮಧುರ ಮೌನ. ದುರ್ಗಕ್ಕ ಕಾಜಿದ ಬೇರೆ ಸುರು ಮಲ್ಪೆ ಅಂದಿ ಒಂಚಿ ಭಾರಿ ಮನಸ್ಸುಂಡು ಇಂಚು ಮುರಾದಿಂಚೊಂಜಿ ಕಾಜಿದ ಅಂಗಡಿ ಬಾಡೊಂದು ಭಾರಿ ಮನಸ್ಸುಂಡು. ಅಂಡ ಐಕ್ ತಕ್ಕ ಬೋಡತೆ ಐಕ್ ಮನೆ ಬಂದೆ ಕುಲ್ದಿದ್ದು ಇಜನೆ ಕೋಡೆಯನ್ನು ದಿನಿ ಪಾರ್ದಾತು ಕಾಜಿದ ಅಂಗಡಿ. ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲೆನಿದು ಬಾಣ. ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲೆನಿದು ಬಾಣ. ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಕೃಷ್ಣಣ್ಣ ವೆಲ್ಕಮ್. ಕೃಷ್ಣಣ್ಣ ಊಟ ಆಯ್ತಾ ನಿಮ್ಮದು? ಪಾರಿವಾಳ ಬಂದರು. ಹಾಯ್ ಪಾರಿವಾಳ ವೆಲ್ಕಮ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪಾರಿವಾಳ, ಥ್ಯಾಂಕ್ ಯು ಸೋ ಮಚ್. ಕೃಷ್ಣಣ್ಣ ಥ್ಯಾಂಕ್ ಯು, ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕೇಳಿಸಿಸ್, ಥ್ಯಾಂಕ್ ಯು ಸೋ ಮಚ್. ಕೃಷ್ಣಣ್ಣ ನಗ್ತಾ ಇದ್ದಾರೆ. ಯಾಕೆ ಕೃಷ್ಣಣ್ಣ ನಗೋದು? ಪ್ರದೀಪ್ ರೋ ಯಾನ್ ಪಂಡಿನ ಕೇನು ಜೈರೆಗ ದಾದ ಬೇಲೆ ಅಂದತೆ ಅವತ್ತೆ ಈ ಪಣ್ಣ. ಹಾಯ್ ಅಣ್ಣ ಪನಂದುಲ್ಲೇರಿ ಶಾಂತ ತಂಗಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಣ್ಣ ಊಟ ಆಯ್ತಾ ಅಣ್ಣ ಅಂತ ಕೇಳ್ತಾ ಇದ್ದಾರೆ. ಕೃಷ್ಣನ ಸಪೋರ್ಟಿಂಗಲ್ಲಿದ್ದಾರೆ. ಪಾರಿವಾಳ ಹೋದ್ರಾ? ಶಾಂತಕ್ಕ ಇರೆಗೆ ಎಂಚ ಗುರ್ತಯೇ ಕೆಲಂದ್ರೆ ಗುರ್ತಾತೆ ಅಕ್ಷತನ ಶ್ರಾವಣ್ ನೀನು ಪಂಡರತೆ. ಶಾಂತ ತಂಗಿ ಆಯ್ತು ನಿಮ್ಮದು ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಎನ್ನ ಮಾಮಿನ ಜೋಕುಲು ಆಕುಲಾರ ಮಾಮಿನ ಜೋಕುಲ್ಗೆ ಶಾಂತ ತಂಗಿ ಶಿವಮೊಗ್ಗಕ್ಕೆ ಬನ್ನಿ ಬಾಗಿನ ಕೊಡುವ ಅಂತ ಹೇಳ್ತಾ ಇದ್ದೆ. ನಾನು ಬರೋದು ಬೇಡವಾ ಅಣ್ಣ? ಕೃಷ್ಣಣ್ಣ ನಾನು ಬಾಗಿನಕ್ಕೆ ಬರೋದು ಬೇಡವಾ? ಎಸ್ ಜಾನಕಿ ಆಗುತ್ತೀಯ ತಂಗಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದದಂತೆಯೇ ಆಗಲಿ ಅಂತ ನಾನು ಬೇಡ್ತೇನೆ ದೇವರಲ್ಲಿ. ಏರಿಯ ಮಾಮಿನ ಜೋಕುಲು ಸೂಪರ್ ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಆಯಿತು ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಈರ್ನ ಅವಳೆ ಇಲ್ಲ ಪನದುಲ್ಲೇರು ಇದೀಗ ಕಾಂಟ್ಯಾಕ್ಟ್ ಉಂಡ ಏಕೆಂದರೆ ಸಂಗೀತ ತಂಗಿ ಊಟ ಆಯ್ತು ಅಂತ ಕೇಳಿದ್ರೆ ಆಗಿದೆ ಸಾಂಬಾರ್ ಪೊಪ್ಪನ ಮೆಗ್ದಿನ ಜೋಕುಲ್ಗೆ ತೊಪ್ಪನ ಮೆಗ್ದಿನ ಈರ್ನ ಊರು ಮೂಡಬಿದ್ರಿ ಆಕೆನೊಂದುಲ್ಲೇರು ಮುಡಿಪು ದಾರ ಆಕೆನೊಂದುಲ್ಲೇರು. ರಕ್ಷಸಿಸ್ ಬರ್ತೀರಾ? ಹಾಯ್ ರಕ್ಷಸಿಸ್ ವೆಲ್ಕಮ್. ರಕ್ಷಸಿಸ್ ವನಸ್ ಮಲ್ತಾರ ಅಂದು ಪ್ರದೀಪ್ ರೋಪನೊಂದುಲ್ಲೇರು. ನಾನು ಬಂದೆ ಅಂತ ಹೇಳಿದೆ. ಬನ್ನಿ ವೆಲ್ಕಮ್ ನಿಮಗೆ.
ರಕ್ಷು ಹಾಯ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಕೃಷ್ಣಣ್ಣ ಅಂದು ಪನದೊಲ್ಲೇರಿ ಶಾಂತ ಹಾಯ್ ರಕ್ಷಸಿಸ್ ಪನದೊಲ್ಲೇರಿ ಶಾಂತಕ್ಕ. ಶಾಂತಸಿಸ್ ಹಾಯ್ ಪನದೊಲ್ಲೇರಿ ರಕ್ಷಸಿಸ್. ಊಟ ಆಯಿತು ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅಣ್ಣ ಊಟ ಆಯ್ತು ಅಂತ ಕೇಳಿದರೆ ರಕ್ಷಸಿಸ್. ರಕ್ಷಕ್ಕ ನಮಸ್ತೆ. ರಕ್ಷಿ ಏನು ಊಟ ಅಂತ ಕೇಳಿದರೆ ಕೃಷ್ಣಣ್ಣ. ಶಾಂತಸಿಸ್ ರಕ್ಷಸಿಸ್ ನಿಮ್ಮ ಲೈವಿಗೆ ಬರಲಿಕ್ಕೆ ಆಗಿಲ್ಲ, ಬ್ಯುಸಿ ಇದ್ದೆ. ಲೈವ್ ಮಲ್ತಿದ್ದಾರೆ ರಕ್ಷಸಿಸ್. ಎಂಕಲ ಗೊತ್ತುಜ್ಜಿ ಎಂಕಲ ಯಾನ ಮೊಬೈಲ್ ತೂತಿಜ್ಜಿ ಅక్కడ ಚೂರು ಬ್ಯುಸಿ ಇತ್ತೆ ಅಲ್ಲ ನೋಟಿಫಿಕೇಶನ್ ಇತ್ತು ಜೀರ್ನ ಎಂಕ್. ಗುರು ಪ್ರದೀಪ್ ಹಾಯ್ ಅಂತ ಹೇಳಿದೆ. ಇತ್ತೆ ಮಲ್ಪೋರ ಮುಜರೆಕ್. ಕೃಷ್ಣಣ್ಣ ಹಬ್ಬ ಅಲ್ವಾ ವೆಜ್ ಊಟ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಈರು ಇತ್ತೆ ಉಪ್ಪು ಓಲಿ ಯಾರು ಬಾಂಬೆಡ್ ಉಪ್ಪು ನೀ. ರಕ್ಷಾ ಪನದುಲ್ಲೇರು ಕೃಷ್ಣಣ್ಣ. ಪ್ರದೀಪ್ ಈರಲ್ಲ ಅವಳಿ ಇಲ್ಲ ಆಕೇನೊಂದುಲ್ಲೇರು. ಶಾಂತಸಿಸ್ ನೋ ಪ್ರಾಬ್ಲಮ್ ಹಬ್ಬ ಜೋರ ಅಂತ ಕೇಳ್ತಾರೆ. ಪೂಜೆ ಪುರೊಂಡಿಗಿನಿ. ಕೃಷ್ಣಣ್ಣ ಹಾಯ್ ಪಡೆದು ನೋಡಲಿಕ್ಕೆ ಇಲ್ಲ. ಹೌದು ಕೃಷ್ಣಣ್ಣ ಭಾರಿ ಅಪರೂಪ. ಉಡುಪಿ ಸಿಸ್ ಬಂದರು. ಉಡುಪಿ ಸಿಸ್ ಹೇಳೋದಲ್ಲ ಇದು ಭಾರಿ ಅಪರೂಪ ಅಂತೇಳಿ. ಉಡುಪಿ ಸಿಸ್ ಹಾಯ್ ಅಂತೇಳಿ ಬಾಂಬೆಡ್ ಅಂತ ಹೇಳ್ತಾರೆ. ಸಂಗೀತ ತಂಗಿ ನಿಮಗೆ ಬಾಗಿನ ಪಾರ್ಸಲ್ ಕಳಿಸಿದೆ ಮಂಗಳೂರಿಗೆ. ಓಕೆ ಅಣ್ಣ ಓಕೆ ಥ್ಯಾಂಕ್ ಯು ಸೋ ಮಚ್. ಹಾಯ್ ಉಡುಪಿ ಸಿಸ್ ಅಂತ ಹೇಳಿದೆ. ರಕ್ಷಸಿಸ್ ಹಾಯ್ ಅಂತ ಹೇಳಿದೆ. ಲೈಕ್ ಕೊಡಿ ಲೈವಿಗೆ. ಯಾವುದದು ಲೈಕೇ ಕಡಿಮೆ ಉಂಟು ರಕ್ಷಸಿಸ್. ಲೈಕೇ ಇಲ್ಲ, ಒಂದೆರಡು ಕೊಟ್ಟು ಬಿಡಿ ನೀವು. ಉಡುಪಿ ತಂಗಿ ಹಾಯ್ ಚೆನ್ನಾಗಿದೆಯಾ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಹಾಯ್ ಶಾಂತಸಿಸ್. ನೇಲ್ ಪಾಲಿಶ್ ಪಾಡ್ದಿಜ್ಜಿ ನೇಲ್ ಪಾಲಿಶ್ ಪಾಡ್ದಿಜ್ಜಿ ನೇಲ್ ಪಾಲಿಶ್ ಉಂಡು ಪಾಡ್ದಿಜ್ಜಿ ಏರು ಶಾಂತಸಿಸ್ ನೇಲ್ ಪಾಲಿಶ್ ಪಾಡೋದಿಲ್ಲ ಅಂದು ಯಾನ ನೇಲ್ ಪಾಲಿಶ್ ಪಾಡ್ದು ಉಡುಪಿದಾರೆ ಇರ್ನ ಪಾದೋಗು ಬೋರೋಡಿ ಪನೊಂದುಲ್ಲೇರು. ನೋ ಪ್ರಾಬ್ಲಮ್ ಸಿಸ್ ಪನೊಂದುಲ್ಲೇರು. ಶಾಂತ ಸಿಸ್ ಸಪೋರ್ಟಿಂಗ್ ಉಳ್ಳೇರು. ಗುರು ಅಣ್ಣ ಪನೊಂದುಲ್ಲೇರು. ಉಡುಪಿ ತಂಗಿ ಶಿವಮೊಗ್ಗಕ್ಕೆ ಬಾಗಿನ ಕೊಡುವ ಅಂತ ಹೇಳ್ತಾರೆ. ಎಲ್ಲರೂ ಬರ್ತೇವೆ ನಾವು. ಕೃಷ್ಣಣ್ಣ ನೀವು ಬಾಗಿನ ರೆಡಿ ಮಾಡಿ ಇಟ್ಕೊಳ್ಳಿ, ಎಲ್ಲರೂ ಬರ್ತೇವೆ ನಾವು. ಪ್ರೀತಿ ಸಿಸ್, ನಾನು, ಉಡುಪಿ ಸಿಸ್, ಮತ್ತು ಮಂದಾರ ಸಿಸ್, ಮತ್ತು ಯಾರು ಶಾಂತ ಸಿಸ್ ಎಲ್ಲರೂ ಬರ್ತೇವೆ ಒಂದು ದಿನ. ಮತ್ತು ರಕ್ಷಸಿಸ್ ನೀವು ಬಾಗಿನ ಮಾತ್ರ ಗಟ್ಟಿಯಲ್ಲಿ ಕೊಡಬೇಕು ನಮಗೆ. ಯಾವುದೇ ಕುಂದು ಕೊರತೆ ಬರಬಾರ್ದು ಬಾಗಿನ ಕೊಡುವಾಗ. ಇಜ್ಜಿ ನೈಟ್ 10 ಮಲ್ಪೆ. ಓಕೆ ಪಾಡು ಸಿಸ್ ಬೇಲೆ ಆಯ್ ಬಕ್ಕ ಪಾಡು ಉಡುಪಿ ಸಿಸ್ ಪಣ ಅಂದ 5 ಪೋಪುಡತೆ ಅವಳು ದೆಕ್ಕನಾಗಪುರ. ರಕ್ಷಸಿಸ್ ಪನದಲ್ಲೇರು. ಉಡುಪಿ ಸಿಸ್ ಪನದಲ್ಲಿ ಕೃಷ್ಣಣ್ಣ ನಾನು ಸೂಪರ್ ನೀವು ಅಂತ ಕೇಳ್ತೇನೆ. ನೈಟ್ ಲೈವ್ ಇನ್ನು ಅಂತ ಹೇಳ್ತಾಯಿದ್ರು. ಈಗ ನಿದ್ರೆ ಅನ್ನೋದಲ್ಲಿ ಜಪ್ಪುನೆತ್ತೆ. ಶಾಂತ ಅಕ್ಕ ಎನ್ನ ಕಾಸರಗೋಡು ಪನದಲ್ಲಿ. ಸಂಗೀತ ತಂಗಿ ಆಫೀಸ್ ವರ್ಕ್ ಬ್ಯುಸಿ. ಓಕೆ ಅಣ್ಣ ಓಕೆ ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. 10 ಲೈಕ್ ಅಂದಿ ಎಕಡೆ 11 ಇತ್ತೀನಿ ಲೈಕ್. ಉಡುಪಿ ಸಿಸ್ ಫಸ್ಟ್ ಸ್ಟಾರ್ಟ್ ಆದಿತ್ತನತೆ ಅವು ಎಂಡ ಏನತೆ ಐಟ್ ಮೆಸೇಜ್ ಶೋ ಐನೇ ಇಜ್ಜಿ ಬಕ್ಕ ಒಂಜಿ ಕಾಲ್ ಬರ್ತೀನಿ. ಕಾಲ್ ಕಟ್ಟಾದ ತೂನಾಗ ಮೆಸೇಜ್ ಆಪಿ ನಮ್ಮ ಮೊನೆ ಮಾತ್ರ ತೋಜುನು ಬಕ್ಕ ವಾ ಬಟನ್ಸ್ಲ ಇಜ್ಜಿ. ಕೃಷ್ಣಣ್ಣ ಊಟ ಏನು ಸ್ಪೆಷಲ್ ಅಂತ ಕೇಳ್ತಾ ಇದ್ದೆ. ಉಡುಪಿ ತಂಗಿ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಕಾಸರಗೋಡ್ದ ಪ್ರದೀಪ್ ಅಂತ ಹೇಳ್ತಾ ಇದ್ದಾರೆ. ರಕ್ಷ ತಂಗಿ ಚಪಾತಿ ಪಲ್ಯ ಅಂತೇಳಿ. ಗೌರಿ ಕಾಜಿ ಇದೆ ಗೌರಿ ಕಾಜಿ ಎಲ್ಲ ಈತೆ ಬತ್ತು ನೀ ರಕ್ಷಸಿಸ್ ಎಲ್ಲ ಕೈಗೆ ಈತೆ ಬತ್ತು. ಕೃಷ್ಣ ಅಣ್ಣ ಊಟ ಆಯ್ತು ಅಂತ ಕೇಳ್ತೇವೆ. ನನಗೆ ಐಸ್ ಕ್ರೀಮ್ ಕೃಷ್ಣ ಅಣ್ಣ ಐಸ್ ಕ್ರೀಮ್ ಜ್ವರಾತಿ ಮುರಡಿ ರಕ್ಷಸಿಸ್ ಮುರಡಿ ಜ್ವರಾತಿತ್ತು ಐಸ್ ಕ್ರೀಮ್ ತಿನ್ಪಿನಿ ನೀರು. ಉಡುಪಿ ತಂಗಿ ಆಯಿತು ಪನೊಂದುಲ್ಲೇರು. ಉಡುಪಿ ತಂಗಿ ಆಯಿತು ನಿಂದು ಆಯ್ತಾ ಕೇಳ್ತೇವೆ. ಬೊಕ್ಕ ಅಕಲ್ನ ಎಂಚ ಗುರ್ತ ಹಿರೇಗು ಪ್ರದೀಪ್ ಓಕೆನೊಂದುಲ್ಲೇರು. ಆಯಿತು ಅಣ್ಣ ಬರ್ತೇನೆ. ಆಯಿತು ಅಣ್ಣ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಂದು ಆಯಿತು ಅಣ್ಣ. ಉಡುಪಿ ರಾಣಿ ಚಿಕನ್ ಸುಕ್ಕ ಪನೊಂದುಲ್ಲೇರು. ಚಿಕನ್ ಸುಕ್ಕವಾ ರಕ್ಷಿಗೆ ಇಲ್ಲ ಬಾಗಿನ. ಸಂಗೀತಗೆ ಶಾಂತಕ್ಕಗೆ ಉಡುಪಿ ತಂಗಿಗೆ ಬಾಗಿನ ಕೊಡೋದು. ರಕ್ಷಣೆಗಿಲ್ಲ ಮದುವೆ ಆಗದವರಿಗಿಲ್ವಾ? ಮದುವೆ ಆದವರಿಗೆ ಮಾತ್ರವಾ? ಹಾಗೆಯಾ? ಓಕೆ. ಅಕ್ಕ ಗೌರಿ ಗಣೇಶ ಹಬ್ಬದ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ. ಶುಭಾಶಯಗಳು. ಸೇಮ್ ಟು ಯು ಸೂರ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡುತ್ತಿರೋದಕ್ಕೆ. ಥ್ಯಾಂಕ್ ಯು ವೆಲ್ಕಮ್ ನಿಮಗೆ. ಜಗ್ಗು ಹಾಯ್ ಊಟ ಆಯ್ತು ಅಂತ ಕೇಳ್ತಿದ್ದೆ. ಕೃಷ್ಣಣ್ಣ ನನಗೆ ಐಸ್ ಕ್ರೀಮ್ ಸಾಕು, ಅವರಿಗೆ ಐಸ್ ಕ್ರೀಮ್ ಸಾಕಂತೆ. ಮೋಸ ಮಾಡಿದ್ರಲ್ಲಿ ಓಕೆ ಪರವಾಗಿಲ್ಲ ದಾದಿ ಜಗ್ಗಣ್ಣೀರ್ನ ಲೈಕ್ ಅಕ್ಕ. ಓಕೆ ಥ್ಯಾಂಕ್ ಯು ಸೂರ್ಯ ಅವರೇ. ರಕ್ಷು ಐಸ್ ಕ್ರೀಮ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಶಾಂತಕ್ಕ ಅಕ್ಕುಲು ಎನ್ನ ಮರ್ಮಲ್ ಅಂಚ ನಿಕ್ಕುಲು ಸಂಬಂಧ ಅವರಿಗೆ ಮರ್ಮಲ್ ಅಲ್ಲಿಗೆ ಯಾರನ್ನ
ಜ್ವರ ಇದ್ರೆ ಐಸ್ ಕ್ರೀಮ್ ತಿನ್ನು ಅವನದಲ್ಲಿರಿಗೆ. ಅಯ್ಯೋ ರಾಕ್ಷಸಿಸ್, ಮದುವೆ ಆದವರಿಗೆ ಮಾತ್ರ ಬಾಗಿನ ಕೊಡೋದು ರಾಕ್ಷಸಿಸ್ ಅಂದೆ. ಮದುವೆ ಎಂಕಲ ಗೊತ್ತುಜ್ಜಿ ದಾದನ್ ಜಗ್ಗು ತಕ್ಕೋತೀನಿ ಜಾಸ್ತಿದು. ಓಕೆ ಬೇಜಾರಾಗಬೇಡಪ್ಪ ಅಂತ. ಮದುವೆ ಆಗಿಲ್ಲ ಅಂದರೆ ಬಾಗಿನ ಕೊಡೋಕ್ಕೆ ಆಗಲ್ಲ. ಮದುವೆ ಆಗಿ ಅಕ್ಕ ತಂಗಿಗೆ ಬಾಗಿನ ಕೊಡು. ಹಾಂ ಹಾಗೆ ಗೊತ್ತಾಯ್ತು. ಪರವಾಗಿಲ್ಲ ಕೃಷ್ಣಣ್ಣ, ಪಿನ್ ಅಪ್ಲೈ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪಿನ್ ಗೊತ್ತಿಲ್ಲ ಜಗಣ್ಣ, ಗ್ರೇಟ್. ಜಗಣ್ಣೆ ಭಾರಿ ರೈಸ್ ಸೇರಿತ್ತು ಪಿನ್ ಬೈದನಿಗೆ. ರಕ್ಷಾ ₹1 ಐಸ್ ಕ್ರೀಮ್ ಸಾಕು ಅಲ್ವ? ₹1 ಯಾರು ಕೊಡ್ತಾರೆ ಐಸ್ ಕ್ರೀಮು? ಉಡುಪಿದ್ದಾರೆ ಇರ್ನ ಕಾಜಿದ ಕಲರ್ ಹೋವಿಯೇ ಎನ್ನ ಕೆಂಪು ಕಲರ್ ಕಾಜಿ. ಓ ದೇವಾ, ಈ ಗುರುನಾಯ್ಜಿ ಕೃಷ್ಣ ಅಣ್ಣ ಕಂಜೂಸಿಯೇ ಅಂದು ಪತ್ರ ₹1 ಐಸ್ ಕ್ರೀಮ್ ಕೊರ್ಪೇರು. ಪ್ರದೀಪ್ ಬ್ರೋ ಅಂತ ಹೇಳಿದೆ. ಜಗ್ಗು ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಗುರು ಅಣ್ಣ ನಗಡ್ತಾ ಇದ್ದಾರೆ. ರಕ್ಷು ನಗಡ್ತಾ ಇದ್ದಾರೆ. ಕೃಷ್ಣ ಅಣ್ಣ ಕಂಜೂಸ್ ಅಣ್ಣ ಅಂತ ಹೇಳ್ತಿದ್ದಾರೆ. ಪಿನ್ನತ್ತ ಅಜ್ಜಿ ಕುಡು ಬತ್ತಿ ಪಿನ್ನು ಮಂಡ ರೈಟ್ ಕೇಳಿ ಪಿನ್ನು ಬತ್ತನ ಅಂದು ಗುರುಗಳೇ ಪನದಲ್ಲಿ ಗುರುಗಳಲ್ಲಿ ರಾಣ ಕೇಳಿ ಪಿನ್ಯಪ್ಪ ಬರ್ಕೊಂಡು ₹1 ಡಬ್ಬಿಗೆ ಹಾಕಿ ಕೃಷ್ಣಣ್ಣ ಅಂದಂದು ₹1 ಡಬ್ಬಿಗೆ ಮಾಡೋಡಿ. ₹1 ಐಸ್ ಕ್ರೀಮ್ ಬಿಲ್ಕುಲ್ ಸಿಗೋದಿಲ್ಲ ಕೃಷ್ಣಣ್ಣ. ಹಾಲಿಗೆಲ್ಲ ಹಣ ಜಾಸ್ತಿ ಆಗಿದೆ ಅಲ್ಲ, ಈಗ ರೇಟ್ ಜಾಸ್ತಿ ಆಗಿದೆ ಎಲ್ಲದಕ್ಕೆ ಕೂಡ. ಕ್ರೀಮಿಗೆ ಎಷ್ಟು ರೇಟ್ ಉಂಟು? ಜಗ್ಗು ಅಣ್ಣ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಪ್ರದಿ ಅವರು. ಶತಕೋಟಿ ಮಾಡಿದ ಪಿನ್ ಬತ್ತಜಿ ಪೊಣ್ಣು ಬತ್ತಂಡು ಕರ್ಮ ಅಲ್ಲೇ ಪಿನ್ ಬೈಜ ಕಾಶಿಸಿಗೂ ಬೇಗ ಬೈದ್ರ ಅಂದದಿ ಪಿನ್ ಜಗಣ್ಣ ಇತ್ತ ಪಿನ್ ಮುರಣೆ ನಾನು ಎರಡು ವೀಡಿಯೋ ತುಯ್ಯ ಪಿನ್ ಉಳ್ಳದು ಇತ್ತ ಪಿನ್ ಪೋಸ್ಟಡ್ ಬರ್ಪುಜಿಗೆ ನಮಕ್ ಕಮೆಂಟ್ ಮಲ್ಪೋರಿಗೆ ಅಂದೆ ಪಣ ಮೇಲ್ ಕಡೆ ಪೋಯ್ರ ಅಂದು ತೂಲೆಗೆ ಒಪ್ಪು ಚಕ್ ಮಲ್ಪೆಗೆ ಮೇಲ್ ಮೀನು ಡಬ್ಬಿದ ಅದಕ್ಕೆ ಹಾಕಿದ್ದೇನೆ ₹1 ತಗೋ ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ದಾರೆ. ₹1 ಐಸ್ ಕ್ರೀಮ್ ತಿಂದು ಜಿಲಾಬು ಶುರು ಆಗುತ್ತೆ. ಹೌದೌದು, ಒಂದು ಕೊಡೋದಾದ್ರೆ ಒಂದು ₹70-80 ಮತ್ತು ಅಲ್ಲಿ ಐಡಿಯಲ್ಲೆಲ್ಲ ಹೋದರೆ ₹200-300 ಐಸ್ ಕ್ರೀಮ್ ಉಂಟು. ಆಗಿದ್ದು ಐಸ್ ಕ್ರೀಮ್ ತಿನ್ನಬೇಕು ಅಲ್ವಾ ರಾಕ್ಷಸಿಸ್ ಮೊನ್ನೆ ಪೋತಾರ ಅಂದದ್ದು ಐಸ್ ಕ್ರೀಮ್ ತಿಂದರೆ ಅವೇ ಜ್ವರ ಬೈದೀನಿ ರೇಕು. ರಾಕ್ಷಸಿಸ್ ನಗುತ್ತಾ ಇದ್ದಾರೆ. ರಾಕ್ಷಸಿಸ್ ಬಂದ ತೆಲ್ತೊಂದುಲೇರು ಶಾಂತಸಿಸ್. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಇನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ, ಗುರಿಯಿಲ್ಲ ಎನೆ ಬಾಲೆ ತೋರಿಸುವಾರೆ ತವರೂರ. ಎನ್ನ ಪಿನ್ ರಕ್ಷದ ಹೆಂಗದ್ದಿತ್ತಲ್ಲ ಮಾರ್ರೆ ಅನ್ನೋದಲ್ಲಿ ಶಾಂತಸಿಸ್ ಅಂತ ಹೇಳಿದ್ರೆ ರಾಕ್ಷಸಿಸ್. ನಾನು ಚಿಕ್ಕ ಐಸ್ ಕ್ರೀಮ್ ತಿನ್ನಲ್ಲ. ಹೌದೌದು, ಅವರು ಅದಕ್ಕೆ ಹೇಳಿದ್ದು ನಾನು. ಐಡಿಯಲಲ್ಲಿ ₹300 ಐಸ್ ಕ್ರೀಮ್ ಸಿಗ್ತದೆ, ಅದನ್ನೇ ತಂದು ಕೊಡಿ. ಇಲ್ಲದಿದ್ದರೆ ಫ್ಯಾಮಿಲಿ ಪ್ಯಾಕ್ ಸಿಗ್ತದೆ. ಒಂದು ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ, ಒಂದು ದೊಡ್ಡದು ತಂದು ಕೊಡಿ ₹500 ಫ್ಯಾಮಿಲಿ ಪ್ಯಾಕ್. ಅದನ್ನೇ ತಿಂತಾ ಇರ್ತಾರೆ ದಿನಾಲು ಫ್ರಿಜ್ಜಲ್ಲಿಟ್ಟು. ಉಡುಪಿ ತಂಗಿ ರಕ್ಷೆಗೇನು 5 ಇಯರ್ಸ್ ಬೇಕು ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಆಗೋಕ್ಕೆ. 6 ವರ್ಷ ಬೋಡ ಮಾರ್ರೆ ರಾಕ್ಷಸಿಸ್ ಅಂತ ಹೇಳ್ತೊಂದುಲ್ಲೇರು. ಎನ್ನ ಪಿನ್ ರಕ್ಷದ ಹೆಂಗದ್ದೀತಲ್ ಮಾರ್ರೆ ಶಾಂತಕ್ಕ. ಈರು ಊರಿಗೆ ಯಾಪ ಬರ್ಪುನು ಆರೆಲ್ಲ ಬರ್ಪಿನ್ಗೆ ಗುರು ಎಲ್ಲ ಬರ್ಪೇರು ಊರಿಗೆ ಇನಿ ಕುಲ್ದೇರಿತ್ತೆ ರೈಲ್ ಉಳ್ಳಿರಾರು. ಶಾನ್ಸಿಸ್ ಸೂಪರ್ ಪಣದುಲ್ಲೇರು ಪದ್ಯಗೆ ಶಾನ್ಸಿಸ್ ಥ್ಯಾಂಕ್ ಯು. ಎನ್ನ ಮೆಸೇಜ್ ಕಿಪ್ಪಾಂಡು ಆಂಡ ಓಲಿಯೇ ಶಾಂತಸಿಸ್ ಅವ್ವ. ನಾನು ಚಿಕ್ಕ ಐಸ್ ಕ್ರೀಮ್ ತಿನ್ನಲ್ಲ ಅವ್ವ ಅವೋದ್ಯೆ ಬಕ್ಕಪ್ಪ. ₹1 ಐಸ್ ಕ್ರೀಮ್ ತಿಂದು ಜಿಲಾಬು ಶುರು ಆಗುತ್ತದೆ ಅವ್ವ ಅಂಡು ಬೇತವು. ಕೃಷ್ಣ ಅಣ್ಣ ಬಾಗಿನ ಕೊಡುವಾಗ ರಾಕ್ಷಸಿಸ್ಗೆ ಮದುವೆ ಆಗುತ್ತದೆ ಹಾಗಿರುತ್ತೆ ಅನ್ನೋದಲ್ಲಿ. ಹೌದೌದು, ಫಸ್ಟ್ ಡಬ್ಬಿಗೆ ಹಾಕಿ ಅದಾಯ್ತಲ್ಲ ಆಡ ತಡೆಗೆ. ನಾನು ಚಿಕ್ಕ ಐಸ್ ಕ್ರೀಮ್ ತಿನ್ನಲ್ಲ ಕೃಷ್ಣ ಅಣ್ಣ. ಪರವಾಗಿಲ್ಲ ನಿಧಾನಕ್ಕೆ ಹಾಕ್ತೀನಿ, ಅರ್ಜೆಂಟ್ ಇಲ್ಲ ನನಗೆ. ಅವರಿಗೆ ಅರ್ಜೆಂಟ್ ಇಲ್ಲ ಅಂತೇಳಿ ತೂಡು ಪ್ರದೀಪ್ ರೋಪಣ. ರಕ್ಷು ಜಿಲೇಬಿ ₹2 ಆಯ್ತು ಜಿಲೇಬಿ ಅಲ್ಲ, ಅವರು ಜಿಲೇಬಿ ಹೇಳಿದ್ದು
ರಾಕ್ಷಸಿ ಜಿಲಾಬಿ ಹೇಳಿದ್ದು. ಶಾಂತಕ್ಕ ಬನ್ನಾಗ ಕಾಲ್ ಮಲ್ಪಲೆ ಅವೇ ಪನದಲ್ಲಿ ಕೃಷ್ಣ ಅಣ್ಣ ಜಿಲೇಬಿ ಅಲ್ಲ ಅದು, ಜಿಲೇಬಿ ಅಲ್ಲ ಅದು, ಅದು ಜಿಲಾಬು. ಅವು ಆವಿ ಪ್ರದೀಪ್ರು ರಕ್ಷು ಅಂತ ಹೇಳ್ತಾ ಇದ್ದಾರೆ. ಅರೆಗೆ ಜಿಲಾಬು, ಅರೆಗೆ ಜಿಲೇಬಿ ಕೇಳಿ ದುರ್ಗಕ್ಕ ಜಿಲೇಬಿ ಮಾಡ್ತೀನಿ ಅಂದು ಜಿಲಾಬು, ಅದು ಜಿಲಾಬು. ಹೌದೌದು, ಹೆಂಗೆ ಕಾಲ್ ಬಂದ್ವಿ ಅವರೊಂದಲ್ಲಿ ಜಿಲಾಬು ಮೀನಿಂಗ್ ಗೊತ್ತಾ ಕೃಷ್ಣ? ನಾರಿಗೆ ಗೊತ್ತು ಬಂದಿ ಮಲ್ಲೆ ಮಲ್ಲೆ ಅವು ಪ್ರದೀಪ್ ಅವೇ ಅವೇ ನಿನ್ನ ನೆನಪನೆ ನಾ ಕಳೆ ಹೋಗುವೆ, ಅದು ಎಲ್ಲಿಗೆ ನಾನಿದ್ದರು. ಮೆಸೇಜ್ ಪೂರ ಸ್ಟಾಪ್ ಮಾಡ ಅವು ಪ್ರದೀಪ್ ರೋಪಣದಲ್ಲಿ ಮೆಸೇಜ್ ಖಾಲಿ ಆತನ ಮೆಸೇಜ್ ಪಾಡಲಿ ನಾನು ಅವರಿ ಶಾಂತಕ್ಕ ಇನ್ಸ್ಟಾಲ್ ಉಳ್ಳಾರ ಆಕೆನಂದ್ರೆ ರಕ್ಷು ಗೊತ್ತುಂಟಂತೆ ಕೃಷ್ಣನಿಗೆ, ಅವರಿಗೆ ಗೊತ್ತುಂಟು. ಅಣ್ಣ ನಾಳೆ ರಜೆವಾ ಕೃಷ್ಣಣ್ಣ? ನಾಳೆ ನಿಮಗೆ ರಜೆಯಾ? ಗಣೇಶ ಹಬ್ಬಕ್ಕೆ ರಜೆಯಾ? ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ, ಉರ್ದು ಕಡೆದಾಂಡ್ ಅರಿಪಾರ್ದು ಬರ್ಪೆ ಗ್ರೈಂಡರ್ಗು ಆ ಪೋದಲಿ ಗುರುಪ್ರದಿ ಹಲೋ ಪನದಲ್ಲಿರು ಉಲ್ಲೆ ಉಂಡು ಐಡಿ ಪನದಲ್ಲಿ ಉಂಡುಗೆ ಐಡಿ ಉಂಡು ಮಾತಾಡಲು ಉಂಡು ಅತಿ ಐಡಿ ಒಂಜಿ ಕ್ರಿಯೇಟ್ ಮಲ್ಪೇರು ಐಟ್ ಫೇಸ್ಬುಕ್ ಕೊಟ್ಪುರ. ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ ಕೃಷ್ಣಣ್ಣ. ಸ್ವಾತಿ ಮುತ್ತಿನ ಮಳೆ ಹನಿಗೆ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ಓಕೆ ಶಾಂತಕ್ಕ ಪನದಲ್ಲಿ ಡಿ.ಪಿ. ಸಮ್ಮ ಪನದಲ್ಲಿ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ, ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕತೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಒಂದು ದಿನ ಪಾರ್ವತಿಯು ಸ್ನಾನಗೃಹಕ್ಕೆ ಹೊರಟಳು, ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವಾದಕ್ಕೆ ಇಟ್ಟಳು. ಅಮ್ಮ ನಿನ್ನ ಆಜ್ಞೆ ಏನು ಎಂದು ಕೇಳಿ ಕಂದನು, ಕಾವಲಿರು ಎಂದಳು ಗೌರಿ ಮುದದಿಂದ, ಕಾವಲಿರು ಎಂದಳು ಗೌರಿ ಮುದದಿಂದ. ಹೆಂಗೆ ಇಷ್ಟ ಅಲರ್ಜಿಯಾ ಮೇರೆಗೆ ಅಲರ್ಜಿದ ಮಾತ್ರ ಇದೆ ತೊಂಡೆ ಹಾಕೊಂಡು ಕಂತು ದಿವ್ಯರ ಪಂತೆ ಏನತಿ ಗುರುಪ್ರದಿ ಸೂಪರ್ ಪಣದಿಲ್ಲ. ಶಾಂತಿ ಸಿಸ್ ಥ್ಯಾಂಕ್ ಯು, ಶಾಂತಿ ಸಿಸ್ ಥ್ಯಾಂಕ್ ಯು. ರಕ್ಷು ಜಂಪ್ ಅಂತ ಹೇಳ್ತಾರೆ, ಕೃಷ್ಣಣ್ಣ ಇದ್ದೀರಿ ಅಂತ ಹೇಳ್ತಾರೆ, ಇದ್ದಾರೆ ಅವರು. ರಕ್ಷು ಅಂತ ಕರಿತಾ ಆದಿ ಪ್ರದೀಪ್ ರೋಪ್ ಅಂತ ಕೇಳ್ತಾ ಇದ್ದಾರೆ ಶಾಂತಿ ಸಿಸ್. ಗುರು ಅವರು ನಗಡ್ತಾ ಇದ್ದಾರೆ. ರಕ್ಷು ಗಡತ್ತಾಗಿ ತಿಂದ್ಯಾ ಅಂತ ಕೇಳಿದೆ. ಡಿ.ಪಿ. ಗಣಪತಿ ಎಂಕ್ಲೆನ ಫೋಟೋ ಪನ್ನೊಂದುಲ್ಲೇರು ಗಣಪತಿನ ಡಿ.ಪಿಯ ನನ್ನ ಗಣಪತಿನ ಡಿ.ಪಿ. ನಾಡುವೇರ ಅಲ್ಲಿ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ, ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ, ಹೊರಗೆ ಉಕ್ಕಿ ಬಂತು ಆಗ ಕೋಪದ ಹೊನ
ತೆಗೆದು ನಿಂತನು ತ್ರಿಪುರಾರಿ, ಕಂದನ ತಲೆ ಕತ್ತರಿಸುತ್ತ ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ, ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ದುರ್ಗಕ್ಕ ಬಂತ ಹೇಳ್ತೊಂದೊಳ್ಳೆ ಕೃಷ್ಣ ಅಣ್ಣ ನಾಳೆ ಸ್ಪೆಷಲ್ ಊಟ ಅಂತೇಳಿದೆ. DP ಗಣಪತಿ ಅವಾಣತೆ ಯಾರಿಗೆಲ್ಲ ಬೇಕು ಬಾಗಿನ ಸೀರೆ ಬಟ್ಟೆ 1,000 ದುಡ್ಡು ಕೊಡುವೆ, ಬನ್ನಿ ಅಕ್ಕ ತಂಗಿ ಯಾರೇ ಶಿವಮೊಗ್ಗಕ್ಕೆ ಬರುವ ಖಂಡಿತ ಒಂದಿನ ಖಂಡಿತ ಬರ್ತೇವೆ. ನಿಮ್ಮ ಹತ್ರ ಬಾಗಿನ ತಗೊಳ್ಳಿಕ್ಕೆ ಖಂಡಿತ ಬರ್ತೇವೆ. ಕೃಷ್ಣಣ್ಣ ಶಾಂತಿಸ್ ಹೇಳ್ತೊಂದೊಳ್ಳೇರು ಆವಲಿ ಸಿಸ್ ಬಾಗಿನಾಗ ಪೋಯ್ ಅಂದಿಯೇ ಒಂಜಿ ಸಾರ ತಿಕ್ಕೊಂಡ್ಗೆತ್ತಿ ಸೀರೆ ತಿಕ್ಕೊಂಡ್ಗೆ ಪೋಯ ಈರ ಅಲ್ತಿರ್ದು ಬರೋಣ ಅಪ್ಪನ ಮಾರ ಈರ ಒಂದು ಈರ ಅಡಿಗೆ ಬಲೆ ಸೀದಾ ಎಂಕುಲ್ ಅಡಿಗೆ ಬರ್ಪ ಶಿವಮೊಗ್ಗಗೆ ಈರ್ನ ದೊಂಡಿಗೂ ಕೋಲ್ದಲ್ವೇತ್ ಈರುಳ್ಳರೇ ಜಗ್ಗಣ್ಣ ದಾನಿ ಜಗ್ಗಣ್ಣ ಮನದಲ್ಲೇರು ಸೂಪರ್ ಮನದಲ್ಲೇರು ಅವು ಕತೆಗೆ ಏನೋಡು ಜಗ್ಗಣ್ಣ ಅವು ನಮ್ಮ ಗಣೇಶನ ಕತೆ, ಗಣೇಶನ ಪುಟ್ಟು ಇಂಚಾಯಿನಿ ಐತ ಕತೆ ಅವು ಇರ್ ಕೇನೋಡು ಅಂತೆ ಪುಣ್ಯ ಬರ್ಪುಂಡು ನಮ್ಮ ಕಂಚ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು, ಒಂದು ತಲೆಯಾರಸಿ ತನ್ನಿ ಎಂದು ಆಜ್ಞೆಗೈದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ, ಆನೆಯೊಂದು ಮಲಗಿತು ಉತ್ತರ ದಿಕ್ಕಿಗೆ. ಆನೆ ತಲೆಯ ಕತ್ತರಿಸಿ ಶಿವನ ಬಳಿಗೆ ತಂದರು, ಅದನು ಮಗನ ದೇಹ ಕೆಟ್ಟು ಜೀವ ತಂದನು ದೇವನು. ಜೀವ ಪಡೆದ ಮಗನು ತಂದೆಗೆ ವಂದನೆಗೈದನು, ಸಂತಸದಿ ಅವನ ಅಪ್ಪಿ ಅವಗೆ ವರವಾನಿಟ್ಟನು. 5 ಬಕ್ಕ ಗಣಪತಿಗೆ ಮೊದಲ ಪೂಜೆ 5 ಬಕ್ಕ ಸ್ಟಾರ್ಟ್ ಆಪಿ. ಅಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಕಂದನೆ, ಗಣಗಳಿಗೆ ನಾಯಕನೇ ಎಂದು ಶಿವನು ನುಡಿದನು. ಅಂದಿನಿಂದ ದೈವಗಣ ನಾಯಕ, ಭಕ್ತರ ಕಷ್ಟಗಳನ್ನು ಹರಿಸುವ ವಿನಾಯಕ. 5 ಬಕ್ಕ ಗಣಪತಿಗೆ ಮೊದಲ ಪೂಜೆ ಸ್ಟಾರ್ಟ್ ಆಪುಂಡು ಗೊತ್ತಾಂಡೆ ಎರೆ ಗೊತ್ತಿಜ ಪೂರ ಕೇನ್ಯರತ ಕತೆ ರಾಘವನ ಶಾಂತಕ್ಕ ಅದಕ್ಕೆ ಈರ್ಪಲ್ಲೆ ಜಗ್ಗಣ್ಣವೇನು ರಿಪೀಟ್ ಮಲ್ಪ್ಲೇರಿ ಅನ್ ಪನ್ನೀನ್. ಕೃಷ್ಣನ ಸೂಪರ್ ಅಂತ ಹೇಳ್ತಾರೆ, ಅವರಿಗೆ ಬೇಗ ಮದುವೆ ಆಗ್ಲಿ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ರಾಕ್ಷಸಿಸ್ಗ. ಹೌದೌದು, ರಾಕ್ಷಸಿಸ್ ಪೋಯಿರಾ ಅಂದಿಯೇ ಎಡ್ಡೆ ಉಂಡು ಸ್ವರ ಜಗ್ಗಣ್ಣ ಪನದಲ್ಲಿ ಅವ್ ಪಣದಾದ ಗೊತ್ತನೆ ಬಾಯಿ ಪಟ ಸರಿ ಬರ್ಪುಜಿ ಅವಿಗೆ ಯೋಚನೆ ಮಲ್ತು ಪನೋಡು ಅಪ್ಪನ ಅಂಚ ಇನ್ನಿತ್ತ ಸ್ವರ ಇಜ್ಜಿ ಇತ್ತ ತೆಮ್ಮ ಸ್ಟಾರ್ಟ್ ಆತನತೆ ಅಂಚ ಒಂದು ಸ್ವರ ಕುಲ್ದುಂಡು ಇಜಿನ 5 ಜೋರ್ ಕಲ್ಕುವೆ ಜಗ್ಗಣ್ಣನ ಕೆಬಿ ತೂತಾವುಡವಳು ಅಂಚ ಕಲ್ಕುದೆ ಕಲ್ಕೆರ ಆಪುಜಿತ್ತೆ ದೊಡ್ಡ ಬೇರೆ ಅದು ಶೀತಾಡು ಕತೆ ಗೊತ್ತಾಂಡೆ ಜಗ್ಗಣ್ಣ ಇರೇ ಎಲ್ಲ ಈರ ವಿಡಿಯೋ ಪಾಡ್ಲಿ ಕತೆ ಆಯ್ತಾ. ಶಾಂತ ತಂಗಿ ರಕ್ಷು ಬೇಗ ಮದುವೆ ಆಗೋದು ನಿಧಾನವಾಗಿ ಮದುವೆ ಆಗುತ್ತದೆ ಅಂತ ಹೇಳ್ತಾರೆ. ಬೇಗ ಮದುವೆ ಆಗ್ಬೇಕಲ್ವಾ. ಅಂಡ್ ಬರ್ಸಗು ಸಿಸ್ ನಿಕಲ್ ಬರ್ಸ ಉಂಡೆ ಅಂದು ಬರ್ಸಗ್ ಶೀತ ಆತನಿ ಪಯ್ಯನಾಗ ಜಾಸ್ತಿ ಸ್ಟಾರ್ಟ್ ಆಪುಂಡು ತೆಮ್ಮ ಇತ್ತು ಚೂರು ಕಮ್ಮಿ ಅಲ್ಲ ಚೂರು ಸಿರಪ್ ಜೊತೆ ಬರ್ತೀನಿ ಅನ್ ನಾನು 30 ತಾರೀಕು ಕೂಡ ಬರ್ಸಗೈತೆ ಅಲರ್ಟ್ಗೈತೆ ಮೂಲ ಬರ್ಸ ಸಿಸ್ ಅಂದು ಗಣಪತಿ ಪಕ್ಕ ಬರ್ಸ ಒಪ್ಪುಣತೆ. ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ ನಿನ್ನ ಅಪಾರ.
ಕೋಪದಿಂದ ಶೂಲ ತೆಗೆದು ನಿಂತರು ತ್ರಿಪುರಾರಿ. ಕಂದನ ತಲೆ ಕತ್ತರಿಸುತ್ತ ಬಾಬ ಸಂಹಾರಿ. ಅಂದು ಸಿ ಸಂದಂದು ಏರ್ ಮಾತುಲ್ಲಾರ ಕಮೆಂಟ್ ಮನ್ಪ್ಲೇ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ. ಶಾಂತಕ ಉಂಡರೇದ ಅರೆ ಉಪವಾಸಗೆ ಇನಿ ಉಪವಾಸತೆ ಎಲ್ಲ ಉಪವಾಸತನ ಇನ್ನು ಪಂಡೆ ಅರೆ ಕಣ್ಣು ಉಂಡರೆ ದಾಯೆ ಬಕ ದಾಯೆ ಬನ್ನಂದೆ ಈರುಣಿ ಅರೆ ಜಗಣ್ಣ ನೀರು ಒನಸ್ಮಲ್ತಾರ. ಜಗ್ಗಣ್ಣ ಎತ್ತ ಫುಲ್ ಚೇಂಜ್ ಆತೀರಿ ಮಾರೆ. ಆ ಪಿನ್ ಬತ್ತಕ್ಕ ಜಗ್ಗಣ್ಣೆ ಫುಲ್ ಚೇಂಜ್ ಆತೀರಿ. ಶಾಂತಕ್ಕ ಗಣಪತಿನ ಫೋಟೋ ತಿಕ್ಕಂಡಿಗೆ ತಿಕ್ಕಣಿಗೆ ಗಣಪತಿನ ಫೋಟೋ ತಿಕ್ಕಣಿಗೆ ಒಂದು ಸ್ಟೆಪ್ ಹಾಕಿ ಶಾಂತಕ್ಕ ಗಣಪತಿನ ಫೋಟೋ ತಿಕ್ಕಣಿಗೆ ಆರ್ಪೋದು ನಾಡ್ದು ಬತ್ತೀನಿ ಎತ್ತೆ ಗುರು ಇಜ್ಜಿ ಜಗಣ್ಣ ಬಡ ಇಜ್ಜಿ ಕೆರೆ. ಕೋಪದಿಂದ ಇಜ್ಜಿ ಜಗಣ್ಣ ಬಡ ಇಜ್ಜಿ ರಿಕ್ವೆಸ್ಟ್ ಕೊರ್ಲೆ ದುರ್ಗಕ್ಕ ಗೊತ್ತಾಣಿಕ್ ನಾಡ್ದು ಬತ್ತಾರ ಪೋದೊಂದು ಎನ್ನಲೊಂಜಿ ಗಣಪತಿನ ಪೊಟ್ಟ ನಾಡ್ದು ಬಲೆ ಪೋದು ಎನ್ನಲ ಗಣಪತಿನ ಪೊಟ್ಟ ಎನ್ನ ಗಣಪತಿನತ್ತು ಎನ್ನ ಮಂತ್ರ ದೇವತೆನ ಪೊಟ್ಟ ಮಂತ್ರ ದೇವತೆ ಅಪ್ಪೆ ಮಂತ್ರ ಮೂರ್ತಿನ ಪೊಟ್ಟ ಎನ್ನ ನಾಡ್ದು ಬಲೆ ಪೋಲಿ. ಬತ್ತಂಡು ಪ್ರದೀಪ್ ಓಪನದಲ್ಲೇರು ಅಪ್ಪೆ ಮಂತ್ರ ಜಾಬದೆ ಧರ್ಮ ದೇವತೆ ಕಲುವ ಕಪಟಗ ಮಾಯದ ಪಗರಿಯೇ ಮುಂತುಂಡ ಅಕ್ಕಸ ಭೂಮಿಗೆ ನಾಡೊಂದು ಬತ್ತೆ. ದುರ್ಗ ಎಲ್ಲ ಏರು ಕುಲ್ಯರೆ ಎಲ್ಲ ಗಣಪತಿ ಕುಲ್ಯರೆ ದಾಯಿ ಎಲ್ಲ ಏರು ಕುಲ್ಲರಕ್ಕೆಂಡದು ಎಲ್ಲ ಗಣಪತಿನ ಕುಲ್ಲವೇರು ಪ್ರಶ್ನೆಗೆಂಡೇರಂಡ ದಾದಿ ಜಗ್ಗಣ್ಣ ಪಣದಲ್ಲೇರು ಈರ್ನ ಉಂಡ ಸಿಸ್ಟು ಇನ್ಸ್ಟಾ ಐಡಿ ಉಂಡಿ ಐಡಿ ಉಂಡು ಒಂಜಿ ಐಡಿ ಉಂಡು ಆಕ್ಟಿವ್ ಇಜ್ಜಾನು ಮಂತ್ರ ದೇವತೆ ಅಪ್ಪ ಎನ್ನ ಫೇವ್ರೆಟ್ ಮಂತ್ರ ದೇವತೆ ಎನ್ನಲ ಆಯ್ತಪ್ಪ ಎಂಡ ಮಂತ್ರ ದೇವತೆನ ಫೋಟೋ ಎನ್ನ ಜಗ್ಗಣ್ಣ ಈರು ಕುಲ್ಲುಲೇ ಪಣದಿಲ್ಲ ಅಂದು ಈರು ಕುಲ್ಲಿ ಜಗ್ಗಣ್ಣ ಎಲ್ಲ ಗಣಪತಿನ ಕುಲ್ಲಾರೆ ಇನಿ ರಾತ್ರಿ ಪೂರ ಕಡೆ ಕನ್ಪಿರತ್ತೆ ಗಣಪತಿ ಎಲ್ಲ ಕಾಣೆ ಪೂಜೆ ಪೂರ ಸ್ಟಾರ್ಟ್ ಆಪುನ್ ಗಣಪತಿ. ಗಣೇಶ ಬಂದ ಕಾಯಿ ಕಡುಬು ತಿಂದ ಗಣಪತಿ ಬಪ್ಪ ಮೋರಿಯ ಮಂಗಳಮೂರ್ತಿ ಮೋರಿಯ ಗಣಪತಿ ಬಪ್ಪ ಮೋರಿಯ ಮಂಗಳಮೂರ್ತಿ ಮೋರಿಯ ನಾಚ 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 नाच रे बाजे मृदंग नाच रे गणपति बप्पा मोरिया मंगल मूर्ति मोरिया गणपति बप्पा मोरिया मंगल मूर्ति मोरिया. दुर्गा कुल्लु दावंद दाय यान दाय ईरा पूजा जगण ईरा पूजा जगण ईरा पूजा ದುರ್ಗಾ ಪ್ರಸಾದ್ ಬರ್ತೀರ. ಹಾಯ್ ದುರ್ಗಾ ಪ್ರಸಾದ್ ವೆಲ್ಕಮ್. ಹಾಯ್ ಪನದಲ್ಲಿ ಒನ್ಸ್ ಮಲ್ತಾರ ಚಾ ಬರೀರ ದುರ್ಗಾ ಪ್ರಸಾದ್ ಲೈಕ್ ಕೊಡ್ಜಿರ ಒಂಜಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಲ್ತ ಲೈಕ್ ಕೊರ್ಲಿ ದುರ್ಗಾ ಪ್ರಸಾದ್. ಸೂಪರ್ ಸಾಂಗ್ ಪನದಲ್ಲಿ ರಂದಿ ಬರ್ಪುಜಿ ಅವು ಪದ್ಯ ಶೋಕುಂಡು ಎಂಕಲ ಇಷ್ಟನೇ ಪದ್ಯ ಅಣ್ಣ ಕಲ್ದಜಿ ಬರ್ಪುಜಿ ಚೂರು ಬಂಗೊಂಡು ತೋಜಡವು ಪದ್ಯ ಅದೇ ದುರ್ಗಾ ಪ್ರಸಾದ್ ನಿಕುಲ್ ಪುರ ಪನ್ಪರ ಅದತೆ. ಗಣಪತಿ ಬಪ್ಪ ಮೋರಿಯಾ ಮಂಗಳ ಮೂರ್ತಿ ಮೋರಿಯಾ नाच नाच बाजे मृदंग नाच रे ಬರ್ಪು ಜವು ಬಾವು ಕಲ್ಪೊಂದು ಬಾರಿ ಆಸೆ ಉಂಡು ಲಿರಿಕ್ಸ್ ತಿಕ್ಕುಜಿ ಇಂಕ್ ಲಿರಿಕ್ಸ್ ತೊಟ್ಟು ಅವು ಪದ್ಯಲ ತಿಕ್ಕೋಡು ಪದ್ಯ ತಿಕ್ಕುಜಿ ಲಿರಿಕ್ಸ್ನ ತಿಕ್ಕುಜಿ ಪದ್ಯಲ ತಿಕ್ಕುಜಿ ಅವು ಇಂಕ್ ನಾಡಿ ಅನ್ ಮಸ್ತ್. ಥ್ಯಾಂಕ್ ಯು ದುರ್ಗಾ ಪ್ರಸಾದ್. ಗೌಜುಂಡಿ ಅಲ್ಪ ಚೌತಿಪುರ ದುರ್ಗಾ ಪ್ರಸಾದ್ ಯಾನೆ ತೋಜೆ ಪನ ನೀರು ತೋಜುವಾರು ದಾನೆ ತೋಜಂದೆ ಬಾಲಿನೆಲ್ಲೇರು ಮಲ್ಲೊಲ್ಲರಿ ತೋಜದೆ ದಾನೇರು ಎಂಗುಲ್ ತೋಜಿ ಎಂಗುಲ್ ತೂಪೇರಿ ಎಂಗ್ಲು ಗುರ್ತದ ಇಕ್ಕುಣು. ಮಸ್ತುಂಡು ಗಣಪತಿನ ಪದ್ಯಲ. ಗಣಪತಿಯೇ ಗಣಪತಿಯೇ
ಬಲಮುರಿಯ ಗಣಪತಿಯೇ ವರ ಗಣೇಶಪುರ ನಿವಾಸ ದೇವಾ ನೀ ಜಗದಾಭಿಮಾಯೆಯ ಜೀವ ಭಕ್ತರ ಸಂಜೀವ ವರ ನಟರಾಜ ತನಯ ಭಾವನ ನಿನ ಸೇರಲು ತಲೆ ಬಾಗಿ ನಮಿಸಿ ಕರೆಯುತ್ತಿದೆನು ಗಣಪತಿ. ಮಸ್ತ್ ಉಂಟು ಪದ್ಯ ಅಣ್ಣ ಬಾಯಿ ಪಡ ಬರ್ಪು ಜಾತಿ ಯಾನ್ ತೋಜೆ ದಾನೆ ಇರು ತೋಜುವಾರ್ ತೋಜಂದೆ ದಾಲೆಜ್ಜಿ ಶರಣು ಬೆಳಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆಳಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ. ದುರ್ಗಮ್ಮ ದಾನಮ್ಮ ಕೆಲವೊಂದು ಜೈ ಜಕ್ಕಮ್ಮ ಅವ್ರು ಬಂದರು. ಹಾಯ್ ಜೈ ಜಕ್ಕಮ್ಮ ಅವರೇ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸಬ್ ಆಗದಿದ್ದರೆ ಸಬ್ ಆಗಿ ಆಯಿತಾ. ದುರ್ಗಮ್ಮ ದಾನಮ್ಮ ಪನೊಂದುಲೇರು ಹೇಳಬೇಕು. ಜಕ್ಕಮ್ಮ ಹೇಗಿದ್ದೀರಾ? ಶಾಂತಮ್ಮ ಓಲರಮ್ಮ ಇದು ಯಾರಪ್ಪ ಗುರ್ತಿರುವವರೇ ಇರಬೇಕು. ಶಾಂತಮ್ಮಲ್ಲಿ ಎತ್ತೊಂದಿಲ್ಲ ಶಾಂತಕ್ಕ ಶಾಂತಿ ಸೀರಿಯಲ್ ಎತ್ತೊಂದುಲೇರು ಜಕ್ಕಮ್ಮ ಒಳ್ಳೆಮ್ಮ ಪನೊಂದುಲೇರು ಎಡ್ಡೆ ಬಂಡರು ಶಾಂತಿ ಸೀಸ್ ಒಳ್ಳೆಮ್ಮ ಪನೊಂದುಲೇರು ಏರೊಂದು ಜಕ್ಕಮ್ಮ ಯಾರು ಬಾಬಾ ಪೋಲು ಉಲೈ ಪೋಲು ಅಲ್ಪ ಚೇಚಿರಿ ಪೋಲು ಅಲ್ಪ ಲಕ್ಷಣ ಉಂಟು ಚೇಚಿರಿ ಲಕ್ಕಿ ಬಲಿ ಪೋಚಿ ಬಾಲೆ ತುಯ್ಯೆ ಮೂಲೆ ಕುಲ್ಲು ಒಡೆಲ್ಲ ಪೋಚಿ ಒಂದು ಏರಮ್ಮ ಅಂದು ಇದೆಲ್ಲ ಲಕ್ಷ ఆయన ಹಿಡಿತಲ್ಲ ఆయన ಹಿಡಿತಲ್ಲಿ ಬರ್ಸ್ ಶ್ರೀಧರ್ ಬ್ರೋ ಬಂದರು. ಹಾಯ್ ದುರ್ಗಸಿಸ್ ಅಂತ ಹೇಳ್ತಿದ್ದಾರೆ. ಹಾಯ್ ಶ್ರೀಧರ್ ಬ್ರೋ ವೆಲ್ಕಮ್ ವೆಲ್ಕಮ್. ಒನಸಾಂಡಿ ಶ್ರೀಧರ್ ಬ್ರೋ ಈಗ ನಿಮ್ಮದೇ ಆಯ್ತಾ? ದಾಯಮ್ಮ ಪನಂದುಲ್ಲೇರು ಶಾಂತಮ್ಮ ಮುಂಬೈಡ್ ಉಲ್ಲರಮ್ಮ ಆಕೆನೊಂದುಲ್ಲೇರು ಲೈಕ್ ಕೊರಿಯಮ್ಮ ಬಂದು ಓಕೆ ಓಕೆ ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಊಟ ಆಯ್ತಾ ನಿಮ್ಮದು? ಅಲ್ಲ ಕಾಫಿ ಆಯಿತಾ? ಆಯಿತು ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಎಂತ ಸ್ಪೆಷಲ್ ನಿಮ್ಗೆ ಹೇಳಿದಿರಲ್ಲ ಆಗ ರೈಸ್ ಬಾತ್ ಅಂತ ಹೇಳಿದಿರಲ್ಲ. ಓಕೆ ಲೈಕ್ ಕೊಡದವರು ಲೈಕ್ ಕೊಡಿ, ಕಮೆಂಟ್ ಮಾಡಿ. 5 ಜನ ಇದ್ದೀರಾ ಕಮೆಂಟ್ ಮಾಡಿ. ಉಡುಪಿ ಓಲಮ್ಮ ಬಲ್ಲಮ್ಮ ಪನದುಲ್ಲೇರು ಉಡುಪಿಡುಲ್ಲಾರ ಜಕ್ಕಮ್ಮ ಹೋದರೆ ಒಲ್ತು ಬರ್ಪುಣ್ ಮಾರ ಜಕ್ಕಮ್ಮ ಬರೋದಿ ಒಂದು ಜಕ್ಕಣಕ್ಕ ನಕ್ಕ ಜಕ್ಕ ಜಕ್ಕಣಕ್ಕ ನಕ್ಕ ಜಕ್ಕ ಜಕ್ಕಣಕ್ಕ ನಕ್ಕ ಜಕ್ಕ ಜಕ್ಕಣಕ್ಕ ಎಂಗ್ಲೇದು ಮುಂಜಿ ಡ್ಯಾನ್ಸ್ ಇತ್ತಲ್ಲ ಜಕ್ಕಣಕ್ಕ ನಕ್ಕ ಜಕ್ಕಮ್ಮ ಅಂತು ನಂಗೆ ಅವು ನೆನೆಪಾಣಿ ಅಲ್ಲಿ ಏರೈತಾರೆ ಬನ್ನೀರೆಲ್ಲ ನೇಗಿಲೆ ಯೋಗ ತಣ್ಣೀರೆಲ್ಲ ಹಂಚ ಒಂಜಿ ಪದ್ಯದ ಡ್ಯಾನ್ಸ್ ಇತ್ತು ಮಾರ ಎಂಚ ಉಲ್ಲಾರ ಶಾಂತ ಸಿಸ್ಕೇನೋದಲ್ಲೇರು. ಸುರೇಶ್ ಶೆಟ್ಟಿ ಬರ್ತೀರಿ. ಹಾಯ್ ಪಣದಲ್ಲಿ ಹಾಯ್ ಸುರೇಶ್ ಶೆಟ್ಟಿ ವೆಲ್ಕಮ್. ಒಂಜಿ ಲೈಕ್ ಕೋರಿ ಲೈಕ್ ಕೊಡ್ತಿಜಿಡ ಮಗ ಸಬ್ಬಾತುಜಿಡ ಸಬ್ಬ ಅಲೇವೆ ಸುರೇಶ್ ಶೆಟ್ಟಿ ನಮ್ಮ ಮನಸಾಂಡೆ ದಾದ ಉಂಟಿನಿಯಾರು ದಾದ ಸ್ಪೆಷಲ್ ಇತ್ತು ನೀ ಇಜ್ಜಿ ಉಲ್ಲೆ ಅಮ್ಮ ಅದೇ ಜಕ್ಕಮ್ಮ ವೈದೇರಿ ಪ್ರೀತಿಸಿ ಜಕ್ಕಮ್ಮ ವೈದೇರಿ ಬಂದ ಕಡೆಯರೆ ಪೋತಾರಮ್ಮ ಉಡುಪಿದಾರು ಉಡುಪಿಸಿ ಬಂದ ಕಡೆಯರೆ ಪೋತೀರು ಮೇರ್ನಾಡು ತೋಜಲು ಅರಿಬಾಡಿಯರೆ ಪ್ರೀತಿಸ್ ಪ್ರೀತಿ ಬತ್ತಲಮ್ಮ ಅಂದಂದು ಬತ್ತೀರು ಆಡು ಶ್ರೀಧರ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಸುರೇಶ್ ಶೆಟ್ಟಿ ಹೋದ್ರಾ?
ಓಕೆ ಓಕೆ ಶಾಂತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಜಪ್ಪಮ್ಮ ಜಪ್ಪಮ್ಮ ಪರೊಂದುಲ್ಲೆ ಆ ಜಪ್ಪಿರ್ ಮಾರ್ರೆ ಇರ್ದಾಯ ಮಂಡೆ ಚಾಲ್ಮುನು ಜಕ್ಕಮ್ಮ ಒಂದು ಏರಿಯ ಜಕ್ಕಮ್ಮ ಪ್ರೀತಿ ಸಿಸ್ ಜಕ್ಕಮ್ಮ ಏರು ಜಕ್ಕಮ್ಮ ಚೌತಿಗೆ ಬಲಮ್ಮ ಗೊತ್ತುಂಡೆ ಪ್ರೀತಿ ಸಿಸ್ ಏರಂದು ಜಕ್ಕಮ್ಮ ಚೌತಿಗೆ ಬಲಮ್ಮ ದಾಯಮ್ಮ ಕೆಲವೊಂದು ಎಂಚ ಉಳ್ಳಾರು ಪ್ರೀತಿ ಸಿಸ್ ಕೆಲವೊಂದುಲ್ಲೇರು ಶ್ರೀಧರ್ ಬ್ರೋ ಜಕ್ಕಮ್ಮ ಇರೆಗ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳು. ಸಂತೋಷ್ ಬತ್ತೀರ. ಹಾಯ್ ಸಂಗೀತ ಮೇಡಮ್ ಪನದ್ರೆ ಹಾಯ್ ಸಂತೋಷ್ ವೆಲ್ಕಮ್. ಏನು ಲೇಟ್ ಸಂತೋಷ್ ಅವರೇ, ನೀವು ಒಂದು ಲೈಕ್ ಕೊಡೋದಿದ್ರು ಒಂದು ಲೈಕ್ ಕೊಡಿ, ಧಾರಾಳ ಮನಸ್ಸಿನಲ್ಲಿ ಒಂದು ಲೈಕ್ ಕೊಡಿ. ಗೊತ್ತುಜ್ಜಿ ಅಂದಿ ಉಲ್ಲಮ್ಮ ಬಲ್ಲಮ್ಮ ಅನ್ನೋದುಂಟು ಲೈಕ್ ಅಂತ ಹೇಳ್ತಾ ಇದ್ದಾರೆ ಸಂತೋಷ್ ಅವರು. ಥ್ಯಾಂಕ್ ಯು ಶ್ರೀ ಬ್ರೋ ಸೌಖ್ಯನ ನೀವು ಅಂತ ಕೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಪ್ರೀತಿ ಕುಲ್ಲು ಅಮ್ಮ ಕುಲ್ವನಮ್ಮ ಅಂದಾರು ಕುಲ್ವೇರು ಆಯ್ತಾ ಕುಲ್ವೊಂದುಲ್ಲೇರು ಧಾರಾಳ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಹೌದೌದು ಧಾರಾಳ ಮನಸ್ಸು. ನಾನು ಸೌಖ್ಯ, ನೀವು ಹೇಗಿದ್ದೀರಾ ಸಿಸ್ ಅಂತ ಕೇಳ್ತಾ ಇದ್ದಾರೆ. ಸಂಗೀತ ಮನೆಯಲ್ಲಿ ಜಾಗದ ನಾನು ಇರೋಲ್ಲ ಮೇಡಮ್. ಯಾರು ಮರ್ಯಾದೆ ತೆಗೆದ್ರು ನಿನ್ನ? ಸಂತೋಷ್ ಏನಾಯ್ತು? ಹಾಯ್ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ಯಾನೊಂದು ವಿಡಿಯೋ ಪಾಡ್ದೆ, ಒಂದು ಜೋಕೋಲ ಬರ್ತ್ಡೇ ಗೇಮ್ಸ್ ಪಾಡ್ದೆ ವಿಡಿಯೋ ತುಯ್ಯಾರ ಕಪಲ್ಸ್ ವಿಡಿಯೋ ಉಂಟು, ಕಪಲ್ಸ್ ಗೇಮಿಂಗ್ ವಿಡಿಯೋ ಉಂಟು. ಅವೇನೊಂಜರ ತೂಲೆ ಬಕೀರೆಗ್ಲ ಇರ್ನ ಬೊಡೆದಿಗ್ಲ ಗೊಬ್ಬಲಿ ಓಲ್ಲ ಪೋಂಡ ಪಾರ್ಟಿಗೆ ಮಿನಿ ಪೋಯಡಲ್ಲ ಎತ್ತೆರಡು ಸುಲಭ ಅಪ್ಪಣ ಅವೇನು ತೂಲೆ ಎಪ್ಪಲ್ ತಿನ್ಪಿನೊಂಜುಂಡು ವಿಡಿಯೋ. ಪ್ರೀತಿ ಅಕ್ಕ ನಮಸ್ತೆ ಪನದುಲ್ಲೇರು. ಗುರು ಬ್ರೋ ಹಾಯ್ ಪ್ರೀತಿ ಪನದುಲ್ಲೇರು. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಹಾಯ್ ಜಗಣ್ಣ ಅಂತ ಹೇಳ್ತಾರೆ ಪ್ರೀತಿ ಸಿಸ್. ಸಂತೋಷ್ ಬ್ರೋ ಹಾಯ್ ಅಂತೇಳಿ ಈತ ವನಸ ಆಂಡಿ ಸುರೇಶ್ ಬ್ರೋ ಇರ್ನ ಎನ್ನಾಂಡು ವನಸ ಅದು ಲೈವ್ ಬತ್ತು ಕುಲ್ಲಿನಿಯೇ ದುರ್ಗಕ್ಕ ಗಣಪತಿ ತಿಕ್ಕುಜ್ಜಿ ಎನ್ನ ಗಣಪತಿ ಎತ್ತಿಯೇ ಮಂತ್ರ ದೇವತೆ ಅಪ್ಪೆ ಮಂತ್ರ ದೇವತೆನ ಪುಟ ಸೂಂತ್ಲಾಡಿ ಬರ್ಕಿಡು ಅಪ್ಪೆ ಮಂತ್ರ ದೇವತೆ ಅವು ಅಪ್ಪೆ ಮಂತ್ರ ಜಾವತೆ ಧರ್ಮ ದೇವತೆ ಅವು ಮಂತ್ರ ದೇವತೆನ ಸ್ಕಿಪ್ ಮಾಡ ಸಂತೋಷ್ ಬ್ರೋ ಹಾಯ್ ಅದೇ ಬಕ್ಕುಳು ನೆಕ್ ರಡ್ಡು ಅಡರ್ಡು ಬುಡ್ಪೆಮ್ಮ ಅವು ಎಡ್ಡುಂಡಿ ಅವು ಸ್ಕಿಪ್ ಆತಿನಂತೆ. ನೆಕ್ ರಡ್ಡು ಅಡರ್ಡು ಬುಡ್ಪೆಮ್ಮ ಅವು ಪೋಣ ಅಂದಿ ಅಡರ್ ಬಣ್ಣ ಅವು ಪೋಣ್ ತೋಜೋಡು. ಗಣಪತಿ ತಿಕ್ಕಜ್ಜಿ ಅವು ಅರ ಗಣಪತಿ ತಿಕ್ಕಳತೆ ಶಾಂತ ಸಿಸ್ನ. ಸಂಗೀತ ಮೇಡಮ್ ಅನು ಅವ್ರು ನನಗೆ ಮೋಸದ ಮಾತು ಹೇಳಿದರು ಒಂದಾದಿ ಸ್ಕಿಪ್ ಅವಾಡತ್ತೆ ಸೂಪರ್ ಅಂತ ಹೇಳ್ತಾರೆ ಶ್ರೀಧರ್ ಬ್ರೋ. ಪ್ರದೀಪ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಎಂತಾಯ್ತಾ ಸಂತೋಷು? ಉಡುಪಿ ಸಿಸ್ ಇದ್ದಾರೆ ಬರ್ತಾರೆ ಈಗ ನಿಲ್ಲುವುದು ಉಡುಪಿ ಸಿಸ್ ವಿಡಿಯೋ ತೋಡು ಪನೊಂದುಲ್ಲೇರ ಇರ್ ತೂಡು ವಿಡಿಯೋ ಇರ್ ತೂತು ಜಾರು ಯಾನು ಇರಿ ನೀವು ಪಾಡ್ದಾರೆ ಬೇತೆ ವಿಡಿಯೋ ಪಾಡ್ದಾರೆ ಇಜ್ಜತೆ. ಪ್ರೀತಿ ಮೇಡಮ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಉಲ್ಲೇ ಪನೊಂದುಲ್ಲೇರು ಓಕೆ ಕಾಲ್ ಬರ್ತೇನೆ ಓಕೆ ಹಾಯ್ ಜಗ್ಗು ಬ್ರದರ್ ವನಸಾಂಡಕ್ಕೆ ಏನೊಂದುಲ್ಲೇರು ಶ್ರೀಧರ್ ಬ್ರೋ ನೇಮ್ ಪಲ್ಲೆ ನೇಮ್ ಎನ್ನನೆ ಪುದರಿ ಸಂಗೀತ ನಾನು ಆಗಲ್ಲ ಪನೊಂದುಲ್ಲೇರು ನೀವು ಆಗಬೇಡಿ. ಐಡಿದ ಗೊತ್ತು ಜೈ ಕೆಲವು ಡ್ಯಾಶ್ ಪೂರ ಉಂಡಾಯ್ತು ಐಡಿದು. ಹಾಯ್ ಶ್ರೀ ಬ್ರೋ ಪನೊಂದುಲ್ಲೇರು ಒಳ್ಳೆ ಪನೊಂದುಲ್ಲೆ ಎಂಗಿನೇ ಪೇಜ್ ಅವು ಯಾಪದ ಐಟು ಆ್ಯಕ್ಟಿವ್ ಇಜ್ಜಿಯನ್. ನಾನು ಬಂದು ತುಂಬ ಹೊತ್ತಾಯಿತು ಐಡಲ್ಲಿ ಯೋಚನೆ ಮಾಡ್ತಾ ಇದ್ದೆ ಮೇಡಮ್. ಹೌದಾ ಎಂತ ಯೋಚನೆ ಮಾಡ್ತಾ ಇದ್ದದ ಐಡಲ್ಲಿ? ಪ್ರೀತಿ ಉಂಡರಮ್ಮ ಕೆಲವೊಂದುಲ್ಲೇರು ಶಾಂತ ಅಕ್ಕ ಓಲ್ಲೇರಿಗೆ ಪನೊಂದುಲ್ಲೆ ಉಳ್ಳೇರದೆ ಶಾಂತ ಸಿಸ್ ಪೋಯರ ಅಂದು ಬಾನ್ವೆ ಸಿಸ್ ಬಂದಿದ್ರ ದುರ್ಗಾ ಸಿಸ್ ಇಲ್ಲ ಇವತ್ತು ಬಾನ್ವೆ ಸಿಸ್ ಬರಲಿಲ್ಲ. ನಾನು ಕೂಡ ಮೊನ್ನೆಯಿಂದ ಬಾನ್ವೆ ಸಿಸ್ನ ಲೈವ್ಗೆ ಹೋಗಲೇ ಇಲ್ವಾ. ಅವ್ರ ಪಾಪ ಮೊನ್ನೆಯಿಂದ ನನಗೆ ಸಪೋರ್ಟ್ ಮಾಡಿದ್ರು. ನನಗೆ ಬಾಕಿ ಉಂಟು ಕೊಡಲಿಕ್ಕೆ ಅವರಿಗೆ ಕೊಡಲಿಕ್ಕೆ ಬಾಕಿ ಉಂಟು ಸಪೋರ್ಟ್ ಕೊಡಲಿಕ್ಕೆ ಬಾಕಿ ಉಂಟು. ನನಗೆ ಅವರ ಲೈವೇ ಸಿಗ್ತಾ ಇಲ್ಲ. ಶ್ರೀ ಬ್ರೋ ಮೋನ ಆಯ್ತು ಅಂದಂದು ಮೋನ ಅಲ್ಲ ಶ್ರೀ ಬ್ರೋನ ಮೋನ ಆಗಿ ಅವರೀಗ ಹಣ ಲೆಕ್ಕ ಮಾಡ್ತಾ ಇದ್ದಾರೆ ಅಲ್ವಾ ಶ್ರೀ ಬ್ರೋ. ಭೋಲೆನಾಥ್ ಬಂದ್ರು. ಹಾಯ್ ಭೋಲೆನಾಥ್ ಅವರೇ ವೆಲ್ಕಮ್. ಮೂವಿ ಇರೋರು ನಮಸ್ತೆ ಅಂತ ಹೇಳಿದೆ. ನಮಸ್ತೆ ಒಂದು ಲೈಕ್ ಕೊಡಿ ಆಯ್ತಾ. ಎಲ್ಲ ಜಗ್ಗು ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ದುರ್ಗಮ್ಮ ಬಂದೆ ಬಾಯ್ ಜಕ್ಕಮ್ಮ ಥ್ಯಾಂಕ್ ಯು ಸೋ ಮಚ್ ಬಂದು ಲೈಕ್ ಕೊಟ್ಟದಕ್ಕೆ ಲೈವಿಗೆ ಥ್ಯಾಂಕ್ ಯು. ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ದಿಸ್ ನಾನು ಓಕೆ ಥ್ಯಾಂಕ್ ಯು ಮೇಡಮ್. ನಾನು ಯಾರ ಲೈವ್ ಬರಬಾರ್ದು ಅಂತೆ ಮೇಡಮ್. ಯಾರು ಹೇಳಿದ್ದು?
ಓಕೆ ಓಕೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಅವರು ನಗ್ತಾ ಇದ್ದಾರೆ. ಪ್ರೀತಿ ಅಕ್ಕ ಇನ್ನ ಕಾಜಿದ ಕಲರ್ ಪಲ್ಲೆ ಅಂದಿನ ಕಾಜಿದ ಕಲರ್ ಪಲ್ಲೆ ಪ್ರಿನ್ಸಿಸ್ ಪ್ರಿನ್ಸಿಸ್ ನಿಖಿಲೆ ಕಪ್ಪು ಕಾಜಿ ದೀವರುಂಡೆಜ್ಜ ಇನಿ ಕಪ್ಪು ಕಾಜಿ ದೀಪರೆಜ್ಜ ಟೀಚರ್ ಅಮ್ಮ ಉಲ್ಲೇರೆ ಏರು ಏರಿಯೇ ರಕ್ಷಾ ಬಂದಿದ್ರು ರಕ್ಷಸಿಸ್ ಬಂದಿದ್ರು. ರಕ್ಷಸಿಸ್ನ ಲೈವ್ ಇತ್ತು ಇವತ್ತು ಬೆಳಿಗ್ಗೆ ಲೈವ್ ಇತ್ತದೆ. ನಾನು ಕೂಡ ಹೋಗಲಿಲ್ಲ. ಸಂಗೀತ ಮೇಡಮ್ ಅದಕ್ಕೆ ಹೇಳಿದೆ, ಸಂಗೀತ ಮೇಡಮ್ ಲೈವ್ ಬಿಟ್ಟು ಯಾರ ಲೈವ್ ಬರಲ್ಲ ಅಂತ. ನನ್ನ ಲೈವ್ಗೆ ಈಗ ಬಂದದ್ದು ಎಂಡ್ ಮಾಡುವಾಗ. ಓಕೆ ಓಕೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಆರು ಕಾಜಿ 11 ಬರಿಯರ್ದೇ ಪೋಯರಾ ನಂದು ಫಿಕ್ಸಿಸ್ ಕಾಜಿ 11 ಬರೆಯ ಪೋಯಿರ್ತದ್ರಿ 6 ಪಂಡದ ಇತ್ತೆ ನನ್ನೈತೆ ಬೇಲೆ ಉಂಡತೆ ಮಸ್ತ್. ನಿಮ್ಮ ಹೆಸರು ದುರ್ಗಾ ಸಿಸ್ ಅಲ್ವಾ? ಹೌದು. ಯಾಕೆ ಏನಾಯ್ತು ಶ್ರೀಧರ್ ಬ್ರೋ? ನಂದು ಸಂಗೀತ, ದುರ್ಗಾ ಅಲ್ಲ. ನಂದು ದುರ್ಗಾ ಚಾನಲ್ ಹೆಸರು, ನಂದು ಸಂಗೀತ ಹೆಸರು. ಚಾನಲ್ ಹೆಸರು ದುರ್ಗಾ. ನನಗೆ ಎರಡೆರಡು ಹೆಸರು. ದುರ್ಗಾ ಚಾನಲ್ ಹೆಸರು, ಸಂಗೀತ ನನ್ನ ಹೆಸರು. ನಿಮ್ಮ ಲೈವಲ್ಲಿ ನಿಮ್ಮನ್ನು ಮಾತ್ರ ಮಾತಾಡಿಸಬೇಕು, ಬೇರೆಯವರನ್ನು ಮಾತಾಡಿಸಬಾರದೇ? ಬರೀ ಆಡಿಸ್ಬೋದು, ಯಾರು ಹೇಳಲಿಲ್ಲ ನಾನು ನೀವು ಬೇರೆಯವರನ್ನು ಮಾತಾಡಿಸಬಾರ್ದು, ನನ್ನನ್ನು ಮಾತ್ರ ಮಾತಾಡಿಸಿ ಅಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಸಂತೋಷ್ ಅವರೇ, ನೀವು ಯಾರನ್ನು ಬೇಕಾದರೂ ಮಾತಾಡಿಸ್ಬೋದು. ಅವರು ಮಾತಾಡಿದರೆ ನೀವು ಯಾರನ್ನು ಬೇಕಾದರೂ ಮಾತಾಡಿಸ್ಬೋದು. ಬೇಕಾದರೆ ಅವರನ್ನು ಕರ್ಕೊಂಡು ಹೋಗ್ಬೋದು ನಿಮ್ಮ ಮನೆಗೆ ಅವರು ಬಂದರೆ. ಮೋಜಿನೇ ಹೆಸರು ಮೂವಿ ಹೀರೋಯಿನ್. ಮೋಜಿನ ಹೆಸರು ಕೀರ್ತನ ಮೋಜಿನ ಹೆಸರು. ಮಾತಾಡಿಸಿ ಸಂತೋಷ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಮಾತಾಡಿಸಿ, ಹೌದು ಮಾತಾಡಿಸಿ. ಶ್ರೀಧರ್ ಬ್ರೋ ಹೇಳ್ತಾ ಇದ್ದಾರೆ, ನನ್ನ ಚಾನಲ್ ಹೆಸರು ಗುರುಪ್ರದಿ, ನನ್ನ ಹೆಸರು ಪ್ರದೀಪ್. ಹಾಗೆ ಅವ್ರದ್ದು ಗುರುಪ್ರದಿ ಚಾನಲ್ ಹೆಸರು, ಅವರ ಹೆಸರು ಪ್ರದೀಪ್ ಅಂತೆ. ಹಾಗೆ ಇಲ್ಲಿ ಬೇರೆ ಬೇರೆ ಹೆಸರು. ಶಾಂತಸಿ ಸೀರ್ನ ಒಂಜಿ ಪುದರ ಅವ ಶಾಂತ ಪಂದ್ ಕಿರಣ್ಣ ತುಲೆ ಭೋಲೆನಾಥ್ ಬಕ್ಕ ಸೇವಕ್ ಪುರೋಂಡದ ಅಂಚ ಸಂಗೀತ ಮೇಲೆ ನಾನು ಐಡಿಯಲ್ಲಿ ಇರ್ತೇನೆ. ನಿನ್ನ ಹಾಡು ಕೇಳ್ತಾ ಮೈ ಮರೆತು ಹೋಯ್ತು. ಓ ಹೌದಾ, ಯಾವ ಹಾಡು ಕೇಳಿದ್ದ? ಶಾಂತಸಿಸ್ ಅಂತ ಹೇಳ್ತಾ ಇದ್ದಾರೆ ಭೋಲೆನಾಥ್ ಅವರು. ನಮಸ್ತೆ ಅದೇ ಶಾಂತಿ ಸುಲ್ಲೇರ ಉಲ್ಲೇರುಲ್ಲೇರ ಅಂದು ಸಿಸ್ ಪನೊಂದುಲ್ಲೇರ ಅಂದು ಖಾಲಿ ಶಾಂತ ಮಾತ್ರ ಅದೇ ಬೇತೆಜ್ಜಿ ಬೇತೆ ಪುದಾರಿ ಇಜ್ಜಿ ಪನೊಂದುಲ್ಲೇರ ಮళ్ళీ ಶಾಂತ ಶೋಕುಂಡು, ಶಾಂತ ಪ್ರವೀಣ್ ಶೋಕುಂಡು. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮೋದಕ ಹಸ್ತ ವಿನಾಯಕ ಗೌರಿ ಮಾನಸ ಗಣೇಶಪುರದೊಡೆಯ ದೇವ ಪಾಲಿಸು ಸರ್ವೇಶ. ಅಂಬಿಗ ನೀನಾಗು ಭಕ್ತರ ಪಯಣಿಗನು ಎಂದು ಬಾಳಿನ ದೋಣಿಯನು ನಿನ್ನ ತೀರಕ್ಕೆ ಸೇರಿಸು. ಶಾಂತಿ ಅವರು ನನ್ನ ಫ್ರೆಂಡ್ ಆಗಿದ್ದಾರೋ ಸಂಗೀತ ಮೇಡಮ್? ಹೌದಾ, ಶಾಂತಿ ಸಿಗಪ್ಪ ಫ್ರೆಂಡಾ? ಓಕೆ ಓಕೆ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಶಾಂತ ಅಕ್ಕನ ಪುದರ್ ಶಾಂತವಾದ ಪ್ರವೀಣ್. ಎಸ್ ಶಾಂತ ಪ್ರವೀಣ್ ಪುದರ್ ಶಾಂತ ಪುದರದ ಅರ್ಥ ಒಂಜೇಲ ಕಾಪಣ ಅದೇ ಪ್ರವೀಣ್ ಶಾಂತ. ಅದೇ ಅನು ಅವರು ನಂಬರ್ ಕೊಡ್ತೀನಿ, ಬೇರೆ ಲೈವ್ಗೆ ಹೋಗಬಾರ್ದಾದ್ರು. ಸಂಗೀತ ಮೇಡಮ್ ಹೆಚ್ಚಿಲ್ಲ. ಅಯ್ಯೋ ದೇವ. ಶ್ರೀಧರ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಇನ್ನೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಹೇಳೋ ಟುಗೆದರ್ ಲೈಫ್ ಪಾಡಲಿ ಸಂಗೀತ ಸಿಸ್. ಎಲ್ಲೇ ನಡಲಿಕ್ಕೆ ಬರ್ಪಾರ? ಎಲ್ಲೇ 3 ಗಂಟೆಗೆ ಬರ್ಪಾರ ಪಾಡುವೆ. ಎಲ್ಲ ಡೌಟ್ ಎಲ್ಲ ನನ್ನ ಏಪ ಗೊತ್ತುಂಡೆ ಶುಕ್ರವಾರ ಪಾಡುವೆ ಕಾಂಡೆ ಅಪ್ಪ ಬರ್ಪಾರ. ಇದು ಯಾಕ ಟುಗೆದರ್ ಲೈವ್ ಪಾಡ್ದಿತ್ತೀನತಿ ಕಾಂಡೆ ಟುಗೆದರ್ ಲೈವ್ ಪಾಡ್ದೆ ಇರ್ಬೈಜ್ಜಾರು
ಕಿರಣ್ ಕಾಂಡೆ ಪಾಡ್ದೆ ತೂಲೆಗೆ ಪೋದು ಕಾಂಡೆ ಕಾಂಡೆದ ನೋಟಿಫಿಕೇಶನ್ ಉಂಡು ತೂಲೆಗೆ ಪೋಸ್ಟ್ ಪಾಡ್ದೆ ಕಾಂಡೆ ಟುಗೆದರ್ ಲೈವ್ ಇರ್ಬೈಜರ್ ಸಾಂಗ್ ಸೂಪರ್ ಪಂದೆ ಥ್ಯಾಂಕ್ ಯು. ನಾನು ಎಲ್ಲೂ ಕಾಣಬಾರದಂತೆ ಹೇಳಿದ್ರು ಸಂಗೀತ ಮೇಡಮ್, ಯಾಕೆ ಕಾಣಬಾರ್ದಂತೆ? ಕಾಣೆ ಪಾಡ್ದಿತ್ತೆ ಟುಗೆದರ್ ಲೈವ್ ಬೈಜರ್ ಕಿರಣ್ ಕಾಣೆ ಪಾಡ್ದಿತ್ತೆ. ಇದು ಅರ್ಧ ಗಂಟೆ ಇತ್ತೆ ಬಕ್ಕ ಎಂಡ್ ಮಾಡ್ತೀನಿ. ಶ್ರೀಧರ್ ಬ್ರೋ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಏಕೋ ಏನೋ ಕಾಣೆ ನಾನು ಜೊತೆಯಲ್ಲಿ ನೀನಿರಲು ಸದಾ ಕಾಣುತ್ತಲಿಲ್ಲ. ಎನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಶ್ರೀಧರ್ ಅವರು ಸಪೋರ್ಟಲ್ಲಿದ್ದಾರೆ. ಸಂಗೀತ ಮೇಡಮ್ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಗೆ ಹೇಳು ಅವರಿಗೆ. ಅಯ್ಯೋ ದೇವರೇ. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ, ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ. ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ. ದುರ್ಗಾ ಸಾಂಗ್ ಚೆನ್ನಾಗಿ ಹೇಳ್ತೀರಾ ನೀವು. ಥ್ಯಾಂಕ್ ಯು ಶ್ರೀಧರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾನು 10 ನಿಮಿಷ ಇದ್ದೇನೆ, ಮತ್ತೆ ಲೈವ್ ಎಂಡ್ ಮಾಡ್ತೇನೆ ಆಯ್ತಾ. 10 ನಿಮಿಷ ಸಪೋರ್ಟ್ ಮಾಡುವವರು ಮಾಡಿ. ಕೆಲವರನ್ನು ನಂಬಬಾರದು ಸಂಗೀತ ಮೇಡಮ್, ನಗ್ತಾನೆ ಮೋಸ ಮಾಡ್ತೇನೆ. ನಾನು ಸಹ ನಗ್ತಾನೆ ಇರ್ತೇನೆಯಾ ಯಾವಾಗಲೂ ನೋಡಿದ್ರು. ನಗು ಎಂದಿದೆ ಮಂಜಿನ ಬಿಂದು, ನಗ್ತಾನೆ ಇರಬೇಕು ಯಾವಾಗಲೂ. ಓಕೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಗು 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 ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು. ನಗು ಒಮ್ಮೆ ನೀ ನಗು. ಯಾರು ಸಂತೋಷ್ ಬ್ರೋ? ದುರ್ಗಾ ಸಿಸ್ ಅವರು ಸಂತೋಷ್ ಅಂತ ಹೊಸತ್ತು ಐಡಿ ಬಂದದ್ದು ಶ್ರೀಧರ್ ಬ್ರೋ, ಮೊನ್ನೆಯಿಂದ ಬರ್ತಾ ಇದ್ದಾರೆ ಲೈವಿಗೆ. ಸಂತೋಷ್ ಅಂತ. ಹೌದಾ? ಸಬ್ಸ್ಕ್ರೈಬರ್ ಇಲ್ಲ, ಸಪೋರ್ಟ್ ಐಡಿ ಅದು, ಸಪೋರ್ಟ್ ಐಡಿ ಅಲ್ವಾ? ಸಬ್ಸ್ಕ್ರೈಬ್ ಇಲ್ಲ ಅದಕ್ಕೆ. ಚಾನಲ್ ಉಂಟಾ? ಇಲ್ಲಲ್ಲ. ವಿಡಿಯೋ ಉಂಟಾ ಶ್ರೀಧರ್ ಬ್ರೋ? ವಿಡಿಯೋ ಇರ್ಲಿಕ್ಕಿಲ್ಲ, ಅದು ಇದು ಸಪೋರ್ಟ್ ಐಡಿ. ಅಲ್ಲಿ ತಾರೆ ಪೋಪರ ಸಪೋರ್ಟ್ ಐಡಿ. ಹೌದು ಸಪೋರ್ಟ್ ಐಡಿ ಅದು. ಹಾಂ ಪೇಪರ್ ಇತ್ತು ಅಲ್ಪ ದೀ ಆಯ್ತು ಒಟ್ಟಿಗೆ. ಬಕ್ಕನ ಆಡುವೆ ಉಂಡಾ ಬಾಲೆ ಕೊಂಜೇತ. ಯಾನ್ ಬಕ್ಕನ ಆಡುವೆ ಶ್ರೀ, ನಿಮ್ಮ ಮಾತು ವಾಪಸ್ ತಗೋಬೇಕು. ಬೇರೆಯವರನ್ನು ಮಾತು ಆಡಿಸಬೇಡಿ, ನನ್ನ ಹತ್ತಿರ ಮಾತು ಆಡಿ ಅಂತ. ನಿಮ್ಮ ಹತ್ತಿರ ಮಾತು ಆಡೋಕೆ ಏನು ಇದೆ ನಮಗೆ? ಯಾರು ಹೇಳಿದ್ದ ಸಂತೋಷು?
ನಿಮ್ಮ ಇದಕ್ಕೆ ಬಂದಿದ್ರಾ ಸಂತೋಷ್? ಶ್ರೀಧರ್ ಅವರೇ, ಸಂತೋಷ್ ಬಂದಿದ್ರ ನಿಮ್ಮ ಚಾನಲ್ಗೆ? ಓಕೆ ಓಕೆ ಸಂತೋಷ್ ಬ್ರೋ, ಸಾರಿ. ಯಾವಾಗ ಹೇಳಿದ್ದು ಶ್ರೀಧರ್ ಬ್ರೋ? ಹೇಳಿದ್ರ ಶ್ರೀಧರ್ ಬ್ರೋ ನೀವು? ಈಗ ಹೇಳಿದ್ದ? ಸ್ಕಿಪ್ ಆಯ್ತಾ ಮೆಸೇಜ್ ಹಾಗಾದ್ರೆ? ಅಲ್ಲ, ನಿಮ್ಮ ಚಾನಲಲ್ಲಿ ಹೇಳಿದ್ದ? ತಿಕ್ಕಣಿ ಹಾ ಉಪೇನ್. ಸೊ ನಾನು ಸಂಗೀತ ಮೇಡಮ್ ಅಭಿಮಾನಿ ಅಷ್ಟೇ ಶ್ರೀ ಅವರೇ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ, ಬಂದಿಲ್ಲ ದುರ್ಗಾ ಸಿಸ್. ಮತ್ತೆ ಯಾವಾಗ ಹೇಳಿದ್ರಿ? ಈಗ ಹೇಳಿದ್ರ ನೀವು? ಓಕೆ ಓಕೆ ಸಂತೋಷ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶ್ರೀ, ನಾನು ಬರೋದು ಗೊತ್ತಿಲ್ವಾ ನಿಮ್ಗೆ ಅಂತ ಹೇಳ್ತಾ ಇದ್ರೆ. ಓಕೆ, ನಾನಿನ್ನು ಲೈವ್ ಎಂಡ್ ಮಾಡ್ತೇನೆ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಓಕೆ ಬಾಯ್ ಶ್ರೀಧರ್ ಬ್ರೋ, ಬಾಯ್. ಮತ್ತೆ ಸಂತೋಷ್ ಅವರೇ ಬಾಯ್. ಮತ್ತೆ ಯಾರೆಲ್ಲ ಇದ್ದೀರಾ ಎಲ್ಲರಿಗೂ ಕೂಡ ಬಾಯ್ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ನಿಮ್ಮ ಭೇಟಿ ಇನ್ನೊಂದು ಲೈವಿನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್. ಬಾಯ್. ಓಕೆ ಓಕೆ. ಅವರು ಹೇಳಲ್ಲ ಅಂತ ಆಣೆ ಮಾಡಲಿ ನಿಲ್ಲವೇ.